मानसहंस चराचर जनन स्थितिलय कारणभो साम्ब सदा शिव शम्भो शङ्कर शरणं मे तव चरणयुगम् विशुद्धिं भक्तिं च त्वयि सतीं प्रदेहि विभो साम्ब सदा शिव शम्भो शङ्कर शरणं मे तव चरणयुगम् करुणावरुणालय मयि दास उदासस्तवोचितो नहि भो साम्ब सदा शिव शम्भो शङ्कर वन्दे मातरम् वन्दे मातरम् सुजलां सुफलां मलयज शीतलां सस्यश्यामलां मातरं वन्दे मातरम् शुभ्रज्योत्स्ना पुलकितयामिनी पुल्लकुसुमिता द्रुमधनशोभिनी सुहासिनी सुमधुरभाषिणी सुकरां वरदां मातरं वन्दे मातरम् कोटि कोटि कंठ कल कल निनाद कराले कोटि कोटि भुजेन्द्र खर करवाले अपरागे नो माये तो बले बहुबलधारिणी नमामि तारिणी रिपुदलवारिणी मातरं वन्दे मातरम् तुमि विद्या तुमि धर्मा तुमि हृदि तुमि मर्मा त्वं हि प्राणाः शरीरे बाहुते तुमि मा शक्ति हृदये तुमि मा भक्ति तोमारई प्रतिमा गढ़ी मंदिरे मंदिरे वन्दे मातरम् त्वं हि दुर्गा दश प्रहरणधारिणी कमला कमलदल विहारिणी वाणी विद्यादायिनी नमामि त्वां नमामि कमलाम् अमलां अतुलां सुजलां सुफलां मातरं वन्दे मातरम् श्यामलां सरलां सुष्मितां भूषितां धरणीं भरणीं मातरं वन्दे मातरम् वन्दे मातरम् बोलो भारत माता की जय। ಜೈ ಶ್ರೀ ಪಾಡ್ಯ ಶ್ರೀ ದುರ್ಗಾ ಪರಮೇಶ್ವರಿ ದೇವರನ್ನ ಮನಸಾರಿ ಸ್ಮರಿಸುತ್ತಾ ಹಾಗೂ ಕಳೆದ 30 ವರ್ಷಗಳಿಂದ ಸೇವೆಯ ಮೂಲಕ ಸಾಮಾಜಿಕ ಪರಿವರ್ತನೆಯ ಕಾರ್ಯವನ್ನು ಮಾಡುತ್ತಾ ಬಂದಿರುವುದು ತಮಗೆಲ್ಲ ವೇದ್ಯವಾಗಿರುತ್ತದೆ. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ವಿವಿಧ ಸಂಸ್ಥೆಗಳ ಜವಾಬ್ದಾರಿಗಳನ್ನು ವಹಿಸಿರುವ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಬಹಳ ತುರ್ತಾಗಿ ನಾವು ಏರ್ಪಡಿಸಿದ್ದೇವೆ. ಕೇವಲ 1 ವಾರಗಳಿಂದ ಇದರ ಯೋಜನೆಯನ್ನು ಮಾಡಿ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತ ಕೇಳಿಕೊಂಡಾಗ ನಮ್ಮ ಹಿತೈಷಿಗಳು ಶಿಶು ಮಂದಿರಕ್ಕೆ ಸದಾಕಾಲ ಬಂದು ನಮಗೆ ಮಾರ್ಗದರ್ಶನ ನೀಡುತ್ತಿರುವಂತಹ ಸನ್ಮಾನ್ಯರಾದಂತಹ ಡಾಕ್ಟರ್ PS ಎಡಪಡಿ ತಾಯರು
ಮಾನ್ಯ ಉಪಕುಲಪತಿಗಳು ಮಂಗಳೂರು ವಿಶ್ವವಿದ್ಯಾಲಯ ಇವರಿಗೆ ಗೌರವಪೂರ್ವಕ ನಮ್ಮೆಲ್ಲರ ಪರವಾಗಿ ಆದರವಾದಂತಹ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಧರಿಗೆ ಸುಧಾಕರ್ ಆಳುವ ಸಾಧ್ಯತೆ ಬಹುಕೋಟ ಗೌರವಿಸಬೇಕಾಗಿರುತ್ತದೆ. ಕಾರ್ಯಕ್ರಮದ ಗಣ್ಯ ಉಪಸ್ಥಿತಿಯಲ್ಲಿ ಓರ್ವರಾದಂತಹ ಶ್ರೀ ಚಂದ್ರಾಸ್ ಕಡ್ಡಂತಾಯರು ಗುತ್ತಾಗುತ್ತು, ಆಡಳಿತ ಮುಖ್ಯಸ್ಥರು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇರ್ಲಕಟ್ಟೆ ಹಾಗೂ ಶಿಶು ಮಂದಿರದ ನಾಮಪಟ್ಟಾಭಿಷೇಕದಲ್ಲಿ ಅಧ್ಯಕ್ಷರಾಗಿ ಎಲ್ಲಾ ರೀತಿಯಿಂದ ಸಹಾಯ ಸಹಕಾರ ನೀಡಿ ಅದರ ಯಶಸ್ಸಿಗೆ ಕಾರಣರಾದಂತ ಆತ್ಮೀಯರಂತ ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತೇವೆ. ಶಿಶು ಮಂದಿರದ ನಿತ್ಯ ನಿರಂತರ ಪೋಷಕರಾಗಿ ನಮಗೆಲ್ಲ ರೀತಿಯ ಸಹಕಾರ ಮತ್ತು ಸಹಾಯವನ್ನು ನೀಡುತ್ತಿರುವಂತಹ ನಮ್ಮ ಬಂಧುಗಳಾದಂತ ಹರೀಶ್ ಪುತ್ತಾರ್ ಅಧ್ಯಕ್ಷರು, ಉಳ್ಳಾಲ ಉಳಿಯ ಧರ್ಮಸ್ಥಳ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನಮ್ಮ ಆತ್ಮೀಯರಾದಂತ ಹರೀಶ್ ಪುತ್ತಾರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತೇನೆ. ಗೋವಿ ಮೋಯ ಮಹಾಸಭಾದ ಸೋಮೇಶ್ವರದ ಅಧ್ಯಕ್ಷರಾಗಿದ್ದಾರೆ ಹಾಗೂ ಬಿಜೆಪಿ ರಾಜ್ಯ ಆರ್ಥಿಕ ಪ್ರಕೋಷ್ಠದ ಸದಸ್ಯರು ಆಗಿದ್ದಾರೆ. ನಿವೃತ್ತ ಬ್ಯಾಂಕ್ ಉದ್ಯೋಗಿಯು ಮತ್ತು ಕೊಡುಗೈ ದಾನಿಗಳಾದಂತ ಆತ್ಮೀಯರನ್ನ ತಮ್ಮೆಲ್ಲರ ಪರವಾಗಿ ಆದರದಿಂದ ಸ್ವಾಗತ ಮಾಡುತ್ತಿದ್ದೇನೆ. ಹಾಗೆ ಇಂದಿನ ಅಭಿನಂದನೆಯನ್ನು ಸ್ವೀಕಾರ ಮಾಡಲಿರುವ ಅನೇಕ ವರ್ಷಗಳಿಂದ ಪ್ರಮುಖರಾಗಿ ಈ ಕ್ಷೇತ್ರದ ಅಧ್ಯಕ್ಷರಾಗಿ ಸಾಮಾಜಿಕ ಕಳಕಳಿಯುಳ್ಳಂತ ನಮ್ಮ ಆತ್ಮೀಯರಾದಂತ ಶ್ರೀ ಸಂತೋಷ್ ಕುಮಾರ್ ರೈ ಗೋಳಿಯಾರು ಅಧ್ಯಕ್ಷರು, ಮೈಸೂರು ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಬೆಂಗಳೂರು ಕರ್ನಾಟಕ ಸರ್ಕಾರ. ಇದರಲ್ಲಿ ಒಂದು ಹುದ್ದೆ ಸಿಕ್ಕಿದೆ. ಇದು ನಮ್ಮ ಪಾಲಿನ ಒಂದು ಗೌರವ. ಈ ಭಾಗದ ಅಂತಹ ಆತ್ಮೀಯರನ್ನ ಗೌರವಿಸುವುದಕ್ಕೆ ನಮಗೆ ತುಂಬಾ ಆನಂದವಾಗುತ್ತದೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಶಿಶು ಮಂದಿರದ ಪೋಷಕರು ಶ್ರೀರಾಮ ಪಟ್ಟಾಭಿಷೇಕದ ಕಾರ್ಯಾಧ್ಯಕ್ಷರಾಗಿರತಕ್ಕಂತ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರು ನಮ್ಮೆಲ್ಲರ ಆತ್ಮೀಯರು. ಅಧ್ಯಕ್ಷರು ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ. ಇವರಿಗೆ ಕೂಡ ಈ ಗೌರವ ನಮ್ಮ ಈ ಭಾಗದ ಗೌರವ ಮತ್ತು ಶಿಶು ಮಂದಿರದ ಪಟ್ಟಾಭಿಷೇಕದಲ್ಲಿ ದುಡಿದಂತ ಇವರಿಗೆ ದೊರೆತಂತ ಇವರಿಗೆ ಒಂದು ಹೆಚ್ಚು ಗಣಿತ ನಾನು ತಿಳ್ಕೊಂಡು ಇವರನ್ನೇ ಅಭಿನಂದಿಸುವುದಕ್ಕೆ ನಮಗೆ ತುಂಬಾ ಸಂತೋಷವಾಗ್ತದೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬಾ ಹೃದಯದಿಂದ ಸ್ವಾಗತ ಮಾಡುತ್ತಿದ್ದೇನೆ. ಇನ್ನೋರ್ವರು ಕೆ ಸೀತಾರಾಮ್ ಬಂಗೇರ ಕೊಲ್ಯ ಹಿರಿಯರಾದಂತ ಭೀಷ್ಮಾಚಾರ್ಯರಿಗೆ ಸಮಾನನಾದವರು, ಅಂಥ ಯೋಗ್ಯರಾದಂತ ಬಂಗೇರರು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ವಿಜೇತರು. ಇದೆಲ್ಲ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿದ್ದು ನಮ್ಮ ಹಿರಿಯರಲ್ಲಿ ಸಿಕ್ಕಿರುವುದು ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡಿದೆ. ಅಂತವರಿಗೆ ಈ ಅಭಿನಂದಿಸಲ್ಪಡುವುದು ನಮ್ಮ ಸೌಭಾಗ್ಯ ಎಂದು ಭಾವಿಸುತ್ತಾ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡುತ್ತಿದ್ದೇವೆ. ಶೇಷಪ್ಪ ಪೂಜಾರಿ ಫಗೀರ್ ರಾಮಾಯಣದಲ್ಲಿ ಹನುಮಂತನಿದ್ದಾಗೆ ಯಾವುದೇ ಸದ್ದುಗದ್ದಲವಿಲ್ಲದೆ ಯಾವುದೇ ಪ್ರಚಾರವಿಲ್ಲದೆ ತನ್ನಷ್ಟಕ್ಕೆ ತಾನು ಸೇವೆಯ ಮೂಲಕ ಸಮಾಜದಲ್ಲಿ ಪರಿವರ್ತನೆ ತಂದು ಆ ಭಾಗದಲ್ಲಿ ಶ್ರೀಕೃಷ್ಣ ಭಜನಾ ಮಂದಿರ ನಿರ್ಮಿಸುವುದರಲ್ಲಿ ಇವರ ಪಾತ್ರ ಬಹುಮುಖ್ಯವಾಗಿದೆ. ನಮ್ಮ ಹಿಂದೂ ಸಂಘಟನೆ ಹಿಂದುತ್ವದ ವಿಚಾರಕ್ಕೋಸ್ಕರವಾಗಿ ಯಾವುದೇ ಪ್ರತಿಫಲಾಪೇಕ್ಷೆಯಲ್ಲಿ ದುಡಿದಂತ ಶ್ರೀಯುತರನ್ನ ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಿದ್ದೇನೆ. ಶಿಶು ಮಂದಿರದ ಅಧ್ಯಕ್ಷರಾದಂತ ಶಿವರನ್ನು ಕೂಡ ಸ್ವಾಗತಿಸುತ್ತಾ ಇಂದು ಈ ಕಾರ್ಯಕ್ರಮಕ್ಕೆ ಬಂದಂತ ನಮ್ಮೆಲ್ಲ ಆತ್ಮೀಯರು, ಪಂಚಾಯತ್ ಸದಸ್ಯರು, ಸಂಘದ ಪ್ರಮುಖರು ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮಾಡುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರಚಾರ ದೃಷ್ಟಿಯಿಂದ ಮಾಧ್ಯಮ ಬಂಧುಗಳು ಬಂದಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮಾಡುತ್ತಾ ಎಲ್ಲರನ್ನು ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ಸಹಕಾರ ಕೊಟ್ಟಿದ್ದ ಎಲ್ಲ ಬಂಧುಗಳನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ಈ ಸ್ವಾಗತ ಮತ್ತು ನಿಲ್ಲಿಸ್ತೇನೆ. ಜೈ ಶ್ರೀ. ಆರಾಧ್ಯ ಮಾತೆ ತಲಪಾಡಿ ದುರ್ಗಾ ಪರಮೇಶ್ವರಿಯನ್ನ ಇದರ ವತಿಯಿಂದ ಐವರು ಅಂದ್ರೆ ಪುರಸ್ಕೃತರು ಅಥವಾ ಪದವಿಯನ್ನು ಪಡೆದರು. ಅಂತೂ ಅವರು ನಮ್ಮ ಶಿಶು ಮಂದಿರದ ಸಂತೋಷನೇ ಇರಲಿ, ರವೀಂದ್ರನ ಇರಲಿ, ಕೆ.ಟಿ. ಸ್ವರ್ಣಾರಿ ಇವತ್ತು ಬರಲಿಲ್ಲ, ಬರ್ಲಿಕ್ಕೆ ಆಗಲಿಲ್ಲ ಅವರಿಗೆ, ಸೀತಾರಾಮನ್ನ ಇರಲಿ ಅಥವಾ ಶೇಷಪ್ಪನ ಇರಲಿ, ಅವರೆಲ್ಲ ಶಿಶು ಮಂದಿರದ ಹಿತೈಷಿಗಳಾಗಿ ನಮ್ಮೊಟ್ಟಿಗೆ ಎಲ್ಲ ಕೆಲಸಗಳಲ್ಲಿಯೂ ಸಹಕಾರ ಸಹಾಯವನ್ನ ನೀಡಿದಂತ ಮಹನೀಯರು. ಮಿತ್ರರಾದ ಸಂತೋಷ್ ಕುಮಾರ್ ರೈ ಅವರು ಕರ್ನಾಟಕ ಸರ್ಕಾರದ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದರ ಅಧ್ಯಕ್ಷರು. ಕರ್ನಾಟಕ ಸರ್ಕಾರವನ್ನ
ಆ ಹುದ್ದೆಗೆ ನೇಮಕ ಮಾಡಿ. ಈ ಭಾಗದ ಬಹುಶಃ ಎಲ್ಲ ಒಟ್ಟು ಪರಿವಾರದ ಕಾರ್ಯಕರ್ತರಿಗೆ ಸಂತೋಷದ ವಿಷಯ. ಯಾಕಂದ್ರೆ ನಮ್ಮವರಿಗೊಂದು ಆ ಹುದ್ದೆ ಸಿಕ್ಕಿತು ಅನ್ನುವಂಥ. ಎರಡನೆಯವರು ರವೀಂದ್ರ ಶೆಟ್ಟಿ ಅವರು. ಕರ್ನಾಟಕ ಸರ್ಕಾರ ಆರಂಭ ಮಾಡಿದಂತ ಹೊಸ ನಿಗಮ. ಈ ಸರ್ಕಾರದ ಚುನಾವಣೆ ಸಂದರ್ಭದಲ್ಲಿ ಮಾಡಿದಂತ ಮ್ಯಾನಿಫೆಸ್ಟೋದಲ್ಲಿ ಇದ್ದಂತ ಒಂದು ಅಂಶ, ಕರ್ನಾಟಕ ಅಲೆಮಾರಿ ಜನಾಂಗ ಅಭಿವೃದ್ಧಿ ನಿಗಮವನ್ನು ಆರಂಭಿಸಿರುವುದರಿಂದ ಆ ಕೂಟಕ್ಕೆ ಸೇರಿದವರನ್ನ ಅವರ ಆರ್ಥಿಕ ಅಥವಾ ಇನ್ನಿತರ ಸ್ಥಿತಿಯನ್ನ ಸರಿಪಡಿಸುವಂತ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಆ ಸಂದರ್ಭದಲ್ಲಿ ಭರವಸೆಯನ್ನ ಕೊಟ್ಟಿತ್ತು. ಅದನ್ನ ಪ್ರಪ್ರಥಮವಾಗಿ ಆರಂಭವಾದಂತಹ ಆ ನಿಗಮದ ಅಧ್ಯಕ್ಷ ಸ್ಥಾನ ರವೀಂದ್ರ ಶೆಟ್ಟಿ ಅವರಿಗೆ ಉಳಿದು ಬಂತು. ಆಮೇಲೆ KT ಸುಭದ್ರ ಅವರು ಬೆಂಗಳೂರಿನಲ್ಲಿ ಅವರ ಆಯೋಗದ ಸಭೆ ಹಠಾತ್ತನೆ ಮೊನ್ನೆ ನಿಶ್ಚಯ ಆಗಿತ್ತು. ಅವರಿಗೆ ಹೋಗದೆ ಆಗುವುದೇ ಇಲ್ಲ ಅಂತ ಹೇಳಿದ್ರು. ಹಾಗೆ ಈ ಸಭೆಯ ಅಧ್ಯಕ್ಷರ ಕ್ಷಮೆಯನ್ನು ಕೂಡ ಅವರು ಯಾಚಿಸಿದ್ದಾರೆ, ಬರಲಿಕ್ಕಾಗಿ ಆಗುವುದಿಲ್ಲ ಅಂತ. KT ಸುಭದ್ರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರು. ಅವರು ಕೂಡ ಈ ಶಿಶು ಮಂದಿರದಲ್ಲಿ ನಿಕಟ ಸಂಪರ್ಕ, ಶಿಶು ಮಂದಿರದ ಕೆಲವು ಜವಾಬ್ದಾರಿಗಳನ್ನು ಅವರಿಗೆ ನಾವು ಕೊಟ್ಟಿದ್ದೇವೆ. ಉದಾಹರಣೆಗೆ ಇಲ್ಲಿ ಇರಬೇಕಾದ್ರೆ ಈ ಪರಿಸರದಲ್ಲಿ ನಾವು ಸುಮಾರು 70ರಿಂದ 80 ಲಕ್ಷ ತನಕ ಜಮೀನನ್ನು ಖರೀದಿಸುವಂತ ಅಂಶ ಸಂಘ ಕೊಟ್ಟ ಮಾರ್ಗದರ್ಶನ ಪ್ರಕಾರ ನಾವು ಅದನ್ನು ಮಾಡಬೇಕು. ಆ ಜವಾಬ್ದಾರಿಯ ಒಂದು ಭಾಗ KT ಸುಭದ್ರರಿಗೂ ಅವರಿಗೂ ಆಯೋಗದ ಸ್ಥಾನ ಲಭಿಸಿದೆ. ಅದು ಕೂಡ ಸಂತೋಷದ ವಿಚಾರ. ಇನ್ನೋರು ನಮ್ಮ ಹಿರಿಯರು, ಈಗಾಗಲೇ ವ್ಯವಸ್ಥಾಪಕ ಎಲ್ಲಿದ್ರು ಅವರು ನಮ್ಮ ಪರಿವಾರದ ಭೀಷ್ಮಾಚಾರ್ಯರಂತ. ಭೀಷ್ಮಾಚಾರ್ಯರು ಮಾತ್ರ ಅಲ್ಲ, ಅವರು ಒಟ್ಟು ಪರಿವಾರಕ್ಕೆ ಮಾರ್ಗದರ್ಶಕರು. ಸೀತಾರಾಮ್ ಬಂಗೇರು ಅವರಿಗೆ ಅವರ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿದೆ. ಅದರೊಟ್ಟಿಗೆ ಇನ್ನೊಬ್ಬ ಸಮಾಜ ಸೇವಕ ಇಲೆಮರೆಯ ಕಾಯಿ ಸೇಸಪ್ಪನ ಅವರನ್ನು ಕೂಡ ಕರ್ನಾಟಕ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕಾರವನ್ನ ನೀಡಿದೆ. ಇವರನ್ನ ಗೌರವಿಸಬೇಕು ಎಂಬುದಾಗಿ ತೀರ್ಮಾನಿಸಿ ಶಿಶು ಮಂದಿರ ವತಿಯಿಂದ ಇವರಿಗೆ ಅಲ್ಪ ಸಮಯದ ನಿರ್ಧಾರದಂತೆ ನಾವು ಕಾರ್ಯಕ್ರಮವನ್ನು ಆಡಿಕೊಂಡಿದ್ದೇವೆ. ನಾನೇನು ಹೆಚ್ಚಿಗೆ ಈ ಇವರನ್ನ ಪರಿಚಯ ಮಾಡಬೇಕಂತ ಇಲ್ಲ. ಸಂತೋಷನ ಬಗ್ಗೆ ಹೇಳಬೇಕಾದ್ರೆ ಅವರು ಈ ಭಾಗದಲ್ಲಿ ಸಾಮಾಜಿಕ ಸಂಘಟನೆಗಳಲ್ಲಿ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸಿದವರು. ಎಷ್ಟೋ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ಯಾರಿಗಾದರೂ ಕಷ್ಟ ಬಂದಾಗ ಅವರ ಆ ನೋವಿಗೆ ಕೂಡಲೇ ಸ್ಪಂದನೆ ನೀಡುವವರು ಸಂತೋಷನ ಹುಟ್ಟು ಹೋರಾಟಗಾರ. ಅಂತವರಿಗೆ ಈ ಪ್ರಶಸ್ತಿ, ಇದು ಈ ಜವಾಬ್ದಾರಿ ಸಿಕ್ಕಿದೆ ಅನ್ನುವಂತಹ ವಿಷಯ ನಾವು ಅವರನ್ನ ಶಿಶು ಮಂದಿರ ಮತ್ತು ನಮ್ಮೆಲ್ಲರ ಶಿಶು ಮಂದಿರದ ಕುಟುಂಬದ ಪರವಾಗಿ ಅವರನ್ನ ಅಭಿನಂದಿಸ್ತಾ ಇದ್ದೇವೆ. ಹಾಗೆ ರವೀಂದ್ರ ಶೆಟ್ಟಿ ಅವರನ್ನು ಕೂಡ ನಾವು ಪರಿಚಯ ಮಾಡ್ಬೇಕಂತ ಏನಿಲ್ಲ. ಈಗಾಗಲೇ ನಾವು ಹೇಳಿದಂತೆ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಒಂದು ಫೋನ್ ಕರೆ ಮಾಡಿದ್ರೆ ಅವರು ಈ ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಅಷ್ಟೇ ಅಲ್ಲ, ಈ ಶಿಶು ಮಂದಿರಕ್ಕೂ ಆರ್ಥಿಕ ಸಹಾಯ ತುಂಬಾ ನೀಡಿದವರು, ಬೇರೆ ಬೇರೆ ಸಂದರ್ಭಗಳಲ್ಲಿ ಸಹಾಯವನ್ನು ಮಾಡಿದವರು. ಅದರೊಟ್ಟಿಗೆ ನಮಗೆ ಮಾರ್ಗದರ್ಶನವನ್ನು ಕೂಡ ಮಾಡಿದವರು. ಅಂತವರಿಗೆ ಒಂದು ಉತ್ತಮವಾದ ನಿಗಮ ಯಾವುದಂದ್ರೆ ಅಲೆಮಾರಿ ಮತ್ತು ಅಲೆಮಾರಿ, ಆ ಹೆಸರು ತಿಳಿದ್ರೆ ನಮ್ಗೆ ಗೊತ್ತಾಗ್ತದೆ ಇವರ ಸೇವೆ ರಾಜ್ಯದಾದ್ಯಂತ ಎಷ್ಟು ಇರಬಹುದು, ಎಷ್ಟು ಇವರು ಮಾಡಲಿಕ್ಕೆ ಉಂಟು ಎನ್ನುವಂಥದ್ದು. ಅಂತ ಒಂದು ನಿಗಮದ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದಂತ ರವೀಂದ್ರನನ್ನು ಕೂಡ ಅಭಿನಂದಿಸ್ತಾ, ಈ ಇಬ್ಬರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರನ್ನ ಕೂಡ ಅಭಿನಂದಿಸಿದ. ಒಟ್ಟು ಶಿಶು ಮಂದಿರದ ಪರಿಕಲ್ಪನೆ ಏನಂದ್ರೆ ಇದನ್ನೊಂದು ಭಾರಿ ದೊಡ್ಡ ಗಂಭೀರತೆಯಿಂದ ಮಾಡುವುದಲ್ಲ, ನಮ್ಮ ಕುಟುಂಬದ ಸದಸ್ಯರಿದ್ದು ಅವರನ್ನ ಗೌರವಿಸಬೇಕು ಅನ್ನುವಂತ ಕಾರ್ಯಕ್ರಮಕ್ಕೋಸ್ಕರ ಶಿಶು ಮಂದಿರದ ಹಿತೈಷಿಗಳನ್ನು ಮತ್ತು ಈ ಪರಿಸರದ ಜನರನ್ನು ಮಾತ್ರ ಈ ಕಾರ್ಯಕ್ರಮಕ್ಕೆ ನಾವು ಕರೆದಿದ್ದೇವೆ. ಒಟ್ಟು ಶಿಶು ಮಂದಿರದ ಪರಿಕಲ್ಪನೆಯ ಪ್ರಕಾರ ಸೇವೆ, ಸಂಸ್ಕಾರ, ಸಾಮರಸ್ಯ, ಸಂಘಟನೆ ಈ 4 ಅಂಶಗಳನ್ನ ಇಟ್ಟುಕೊಂಡು
ಶಿಶು ಮಂದಿರ ಈ ಪರಿಸರದಲ್ಲಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಪೂರಕವಾಗಿ ಸಹಕರಿಸಿದಂತ ಇವರನ್ನ ಅಭಿನಂದಿಸ್ತಾ ಈ ಪ್ರಾಸ್ತಾವಿಕ ನುಡಿಯನ್ನ ಮುಕ್ತಾಯಗೊಳಿಸ್ತೇನೆ. ಜೈ ಭಾರತ್ ಮಾತಾ. ಅತಿಥಿಗಳಾದಂತಹ ಶಿವರ ಚಂದ್ರಾಸ್ ಅಡಿಯಂತಾಯ ಆಡಳಿತ ಮುಖ್ಯಸ್ಥರು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಜಯರತೆ ಇಟ್ಲ ನಮ್ಮ ಸಂತೋಷನ ಬಗ್ಗೆ ಇಂಗ್ಲಿಷ್ ಪಂಡ ನಿಕ್ಲೇಗ ಮಾತಾ ನನ್ನ ವಿಚಾರ ಗೊತ್ತುಂಟು ಮೋಹನ್ದಾಸನ್ನೇ ಪ್ರಾಸ್ತಾವಿಕ ಬಾರಿ ಕೊಟ್ಟು ಬಂದೆ ಪಂಡ ನಮ್ಮ ಸಂತೋಷನ್ನೇ ಮತ್ತು ಧಾರ್ಮಿಕ ಕ್ಷೇತ್ರಗಳು ರಾಜಕೀಯ ಇಂಚಿನ ಮಾತ ಕ್ಷೇತ್ರಗಳ ಎಡೆಡ್ಡೆ ಕೆಲಸ ಮತ್ತಿನಾರು ನೆಟ್ ರಾಜಕೀಯ ಹೋರಾಟ ಮತ್ತಿನಾರಲ್ಲ ಆಂಡ ನಂಗೊಂಜಿ ಉಳ್ಳಾಗ ಒಂಜಿ ಬಾರಿ ಚಿಂತಿತ ಕಾರಣ ಪಂಡ ಮುಪ್ಪು ವರ್ಷ ಇಚ್ಛ ನಮ್ಮ ಮುಲ್ಪ ರಾಜ್ಯಕ್ಕೆ ಏರೆಗಾಲ ಒಂಜಿ ವ್ಯಕ್ತಿಗೆ ಒಂದು ಸ್ಥಾನಮಾನ ತಿಕ್ಕಂದ್ರೆ ನಮ್ಮ ವಿರೋಧಿನಕ್ಲೆಗೆ ಮುಲ್ಪ ಆಡಳಿತದ ಒಂಜಿ ವಿಚಾರ ಇತ್ತು ನಡಲ ಒಂಜಿ ಹಿರಿಯ ಪಾತ್ರ ಬಂದಿದ್ದೆ ದಾದ ಪಂಡ ನಮ್ಮ ಇಡೀ ಜಿಲ್ಲೆ ಹೆಣ್ಣು ಕ್ಷೇತ್ರ ಇತ್ತು ನಡಲ ನಂಗೆ ಉಳ್ಳದ ಒಂಜಿ ಸ್ಥಾನಮಾನ ತಿಕ್ಕಣ ನಡ ಅವನೊಂದು ಕಿರೀಟ ಇತ್ತಿರಕ ಅಂಚಾದ್ರೆ ನಮ್ಮ ಈತು ವರ್ಷ ಕಾತನ ನಡಲ ನಮ್ಮ ಹಿರಿಯಕ್ಕನ ಒಂದು ಆಶೀರ್ವಾದಗಳು ಅವಳ ನಮ್ಮ ದಕ್ಷಿಣ ಕನ್ನಡ ನಮ್ಮ ಎಂಪಿ ಎಂಪಿ ಆರ್ ಸಾಧಾರಣ 3 ವರ್ಷ ಆ ಎಂಪಿ ನಡಲ ಈ ಸತಿ ಒಂದು ಅಧ್ಯಕ್ಷರಾಗಿ ಹೋಗ ದಕ್ಷಿಣ ಕನ್ನಡ ಜಿಲ್ಲೆಗೆ ದಾದ ಮಧ್ಯೆ ಕಂಡ ವಿಚಾರ ನನಗೆ ತಿಳಿಯುತ್ತಾರೆ ಬಂಡ ಆಗಲಿ ನಡ ನನಗೆ 3 ಜನಕ್ಕೂ ಈ ಏತುಮಾಲ ಸ್ಥಾನ ಮಾಡೋದಕ್ಕೆ ಸಾಧಿಸಿ ಐದು ನಮ್ಮ ಸಂತೋಷನೇ ಅರಿಗಲ ಒಂದು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಅಧ್ಯಕ್ಷರಾದ ಅಂಚನೆ ಕೊಡಲಿ ಆತ್ಮೀಯರ ಅಂಚಿನ ನಮ್ಮ ರವೀಂದ್ರ ಶೆಟ್ಟಿ ಭಾರಿ ಸರಳ ಸಜ್ಜನಿಕದ ವ್ಯಕ್ತಿ ಆಮೇಲೆ ಆಗ ಪಾತ್ರ ಪ್ರತಿ ಊರಿಗೆ ಹತ್ತಿಕೊಂಡ ಅಂಚ ಅರಿಗಲ ಈ ಭಾಗಗಳು ನಮ್ಮ ಮಾತುಗಳ ಬೋರ್ಡಿನ ಅಂಚ ಅರಿಗಲ ಈ ಭಾಗಡಿನ ಅಭಿನಂದನೆ ಮಾಡ್ಕೊಂಡ ಸಂದರ್ಭಗಳು ಯಾನ್ ಬ್ಯಾಗ್ ಈ ಪಾತ್ರ ಕೊಂಡ ಬಂಡ ನಮ್ಮ ರವೀಂದ್ರನ್ನೇ ಸಂತೋಷನ ಪಂಡಿಲ ಕನೆ 3 ವರ್ಷ ಹೋರಾಟ ಮುಗಿದು ಇನಿ ನಲ್ಲ ಒಂಜಿ ಅಧ್ಯಕ್ಷನ ಆಶೀರ್ವಾದಗಳು ಒಂಜಿ ಮಲ್ಲ ಮಟ್ಟದ ನಿಗಮದ ಅಧ್ಯಕ್ಷರ ಅವು ನಮ್ಮ ಮಲ್ಲ ಭಾಗ್ಯ ಅಂಚಾದ ನನ್ನ ಭವಿಷ್ಯರು ನಮ್ಮ ಈ ಉಲ್ಲಾಲ ಕ್ಷೇತ್ರಕ್ಕೂ ಮಸ್ತ್ ರಾಜಕೀಯವಾದ ತುಂಬಿಕೊಂಡು ನನಗ ನಮ್ಮ ಹಿರಿಯ ಪ್ರೀಮಿಯರ್ ಈ ಕ್ಷೇತ್ರ ನಮ್ಮ ಗುರುತು ನಾಡ ಭವಿಷ್ಯ ನನಗೆ ಮಸ್ತ್ ತೊಂದರೆ ಉಂಟು ನಮ್ಮ ಇನಿ ಕೇಶವ ಶಿಶು ಮಂದಿರದ ವಿಚಾರ ಪಾತ್ರ ನಾಡ ಕೇಶವ ಶಿಶು ಮಂದಿರ ನಂದು ತುಣಗ ಬಾರಿ ಶಿಶುಲ ಕಿತ್ತನ್ನು ನಡಲ ಈ ಭಾಗಗಳು ಆ ರೀತಿ ಅప్పుడు ಬೇರೆ ಬಂದಿದೆ ಹಿಡಿದುಕೊಂಡು ದಾದಾಮಾನ ನಡ್ತೊಂದು ಇನಿ ಒಂಜಿ ಕೇಂದ್ರ ಬಿಂದುವಾದ ಭವಿಷ್ಯದ ಹಾಕಿನ ಮಲ್ಲ ಯೋಜನೆಗಳ ಕೆಲಸ ಬರೋಣ ಆಡ ಆ ಸಂಸ್ಥೆ ತಗೊಂಡು ಮಾತಿಲ್ಲ ಆ ಒಂಜಿ ಆಲೋಚನೆ ಮಂತಿಲಕನೆ ನಮ್ಮ ಮೋಹನ್ದಾಸನ ಪಲ್ಲಕ್ಕನೆ ಒಂದೇ ದಿನೊಡದೆ ನಿಗಂಟ ಮಂಚಿನ ಈ ವ್ಯವಸ್ಥೆ ದಯಪಂಡ ಒಂದು ವ್ಯವಸ್ಥೆ ಮಾಡಿ ನಂಗೆ ಗೊತ್ತಾಗ ದಯಪಂಡ ಅವ ಆತು ನಿರ್ಮಲ ಒಂದು ವ್ಯವಸ್ಥೆ ದಯಪಂಡ ಜನತ ಮುಖ್ಯ ಆ ಜನ ಉಪ್ಪುನಕ್ನ ಪ್ರತಿವರ್ಣಿನಿ ಸುರೇಶನ್ ಉಪ್ಪು ನಾರಾಯಣಕಾಯಿ ಉಪ್ಪು ಅತ್ತಂಡ ಮೂತ ಉಪ್ಪುನ ಮಾತ ಹಿರಿಯಕ್ಕನ ಒಂದು ಜವಾಬ್ದಾರಿ ತೋನಾಗ ಅಪ್ಪನು ಈ ಕ್ಷೇತ್ರದ ಮುರಣಿದ ಎಲೆಕ್ಷನ್ ಹಾಕಿದ ಸಂದರ್ಭಗಳು ತಲಬಾಡಿ ಆಯ್ನಂಚಿನ ಕೆಲವು ಘಟನೆಗಳ ಮತ್ತು ನಮ್ಗೆ ಗೆಂದರೆ ಸಾಧ್ಯ ಜನ ಜಾಗಿರ್ಲ ನಮ್ಮ ಸಮುದಾಯ ಕಮ್ಮಿಕ್ಕನ ಅವಳ ಹಿಂದುತ್ವ ಪದಕ್ಕೆ ಕಾರಣ ಏರ್ಪಂಡ ಈ ಕೇಶವ ಶಿಶು ಮಂದಿರ ಟಿಕ್ಕಿನಂಚಿನ ಅಕ್ಲಿಗ ಒಂಜಿ ಆಕಳ ಸಂಸ್ಕೃತಿ ಅಂದು ಆಕಳ ಸಂಸ್ಕಾರ ಚಿಕ್ಕದು ಜನಕ್ಕೂ ಆ ಕೊಟ್ಟು ಆಕಳ ನಿರಂತರ ರಾಜ್ಯಕ್ಕೆ ಮಂತ್ರಿ ಆರ್ಥಿಕ ಸಾಧ್ಯ ಅಂಚೆನೆ ಯಾನಿಗೆ ಒಂಜಿ ಮುರಡೊಂಜಿ ಪಾತ್ರಕ್ಕೆ ಪಂಡ ಈ ತಲಪಾಡಿ ಒಂಜಿ ಪ್ರತಿ ವಾರೀತಿ ಒಗ್ಗಟ್ಟು ಪಂಪುಣೆಗೆ ಮುರಣಿದ ಚುನಾವಣೆದ ಆ ದುವೆ ಆ ಫಲಿತಾಂಶ ನಮ್ಮ ಸಾಕ್ಷಿ ಅಂಚಾದ ಪನ್ಪುನಾಡ ಈ ಭಾಗಗಳು ಮಸ್ತ್ ವಿಚಾರ ದಯಪಂಡ ಕೇಶವ ಶಿಶು ಮಂದಿರ ಪನ್ಪುನಾಡ ನಮ್ಮ ಕೇಶವ ಗಜೇನ ಅಂಚಿನ ವ್ಯಕ್ತಿತ್ವ ಅಂಚನೆ ಸುರೇಶರಣ ಅಂಚನೆ ಮೋಹನ್ದಾಸ್ ಶೆಟ್ಟಿ ಉಪ್ಪಾಡ ಅಂಚನೆ ಕುಡರಿ ಗಜೇವಲೆ ಅರ್ನಾಳ ಪನ್ಪುಣ ಅಣ್ಣ ಇಬೇಟೆ ಶೆಟ್ಲ ಅವಲೆ ಅರೆಗ್ಲೆ ಪಂಡ ಕೆಲವು ಮೊಣತೂದು ಪರಿಚಯ ಅಣ್ಣಲ ಪುದರ್ ಬರ್ಬಿಟ್ಟು ದಯಪಂಡ ಇಂಗ್ಳು ವೇದಿಕೆ ಪೋಪಿನ ಗೊತ್ತು ಅಣ್ಣಲ ವೇದಿಕೆ ತಿನ್ನದ ಈ ವಿಚಾರಗಳ ಪಾತ್ರ ಸುರುಡು ಪಾತ್ರ ಪಂಡ ದಯಪಂಡ ಸುರುಡು ಪಾತ್ರ ಅಂತ ಕೊಡಿಗೆ ದಯಪಂಡ ದಾದಾ ಪಾತ್ರ ಅಂಚೆ ಅಕ್ಲು ಮಾತ್ರ ಪಾತ್ರ ಪಾತ್ರ ಕೈಕಡೆ ವಸತಿ ಕನ್ನಡ ಅವೆಲ್ಲ ಪಾತ್ರ ಅಂಡ ಐದು ಒಟ್ಟಿಗೆ ಮೂಜಿನ ವ್ಯಕ್ತಿ ನಮ್ಮ ಸಂತೋಷ ನಾಯ ಬೊಕ್ಕ ನಮ್ಮ ರವಿಯಣ್ಣ ನಾಯ ಬೊಕ್ಕ ಐದು ಬೊಕ್ಕದ ನಮ್ಮ ಕೀರ್ತಿಸ್ಕೊಂಡೆ ನನ್ನ ಆತ್ಮೀಯ ಆರ್ಮೂರು ಉಪ್ಪೊಡಿತ್ತು ಪಂಡ ಭವಿಷ್ಯದ ಹಾಪಿನ ಈ ಕ್ಷೇತ್ರದ ಮುಲ್ಪ ಹಾಪಿನ ಒಂಜಿ ಮಲ್ಲ ಯೋಜನೆಗೆ ಐತರ ನೆಟ್ವರ್ಕ್ ಒಳ್ಳೆ ಪಂಡ ಆ ನಳದ ಹಾಪಿನ ಮಲ್ಲ ಯೋಜನೆಗೆ ನಮ್ಮ ಈ ಕೇಂದ್ರ ಬಿಂದು ಹಾಪಿನ ಒಂದು ಸ್ಥಳ ದಯಪಂಡ ಪರಿವಾರ ಒಂಜಿ ಮೂಲ ಒಂದು ಸ್ಥಳ ಅವೇನು ಐನಾದು ಬೇಗ ಆವಾಡ್ ಆಂಡ ಭವಿಷ್ಯದ ಹಾಪಿನ ನನದ ಚುನಾವಣೆ ಗಣಲ
ನಮ್ಮ ಮುಲ್ಪ ಬರೀ ಒಂಜಿ ಎಡ್ಡೆ ಗಟ್ಟಿದ ಒಂದು ವ್ಯಕ್ತಿ ನಮ್ಮ ಈ ಕ್ಷೇತ್ರದ ಒಂದು MLA ಹಾಕಿದ ಯೋಗ ಬಂಡ ಈ ದಿನ ನಮ್ಮ ಕೆಲವು ಜನಗಳು ಸಂಘಟನೆ ಪರಿಹಾರ ಹಿರಿಯರು ಇಂತಿನಗಳು ಇನಿ ನಮ್ಮ ಹಿರಿಯರು ಇನ್ನೊಂದು ಮೂಜಿ ಜನಗಳಿಗೆ ನಿಗಮ ರಡ್ಡಿ ಜನಕ್ಕೆ ನಿಗಮ ಒಂಜಿ ಯೋಜನೆ ಆಗದ ಸದಸ್ಯರ 5 ಒಟ್ಟಿಗೆ ರಡ್ಡಿ ಜನಕ್ಕೆ ಜಿಲ್ಲಾ ಹಿರಿಯರು ಪಲ್ಲಕನೆ ಮೊಂದ ಸೇನೆ ಪಲ್ಲಕನೆ ನಮ್ಮ ಸೀತಾರಾಮ್ ಬಂಗೆ ಎಂಗಳು ಬಾರಿ ಹಿರಿಯೋಪನಾಗ ಆ ಪಂಚಾಯತಿ ಬೊಕ್ಕ ಪಟ್ಟಣ ಪಂಚಾಯತ್ ಎಲೆಕ್ಷನ್ ದಪ್ಪಗ ಅದು ಮಸ್ತ್ ಓಟು ಎದ್ದದು ಕಾಗೆ ಇಲ್ಲ ಒಂಜಿ ಅಂತೆ ಓಟುಡೆ ಯಾರು ತೋತದು ಆ ಕೊಡ್ತು ಆ ಶಕ್ತಿ ತೋರಿಸ್ಪಾದೆ ಆ ನಿಜವಾದ ಒಂದು ಬೀಸ್ಮೇಲೆ ಪಂಡ ಬಿಜೆಪಿ ಒಂಜಿ ಕೊಡ್ತೋಡು ಇಂಕುಲ್ಲ ಸಂಘ ಪರಿವಾರ ಎಂಗಲ ಇದೆಯಕ್ಕುಲ್ಲ OTC ಕೂಡ ಬಂದದ್ದು ಸಂಘ ಶಿಕ್ಷಣ ಇತ್ತಿನ ಎಂಗಲ ಇಲ್ಲಲ್ಲ ವಿಕ್ರಮ ಪೇಪರ್ ಮಾರೋಣ ಇಲ್ಲ ಎಂಗಲ ಇಂಕುಲ್ಲ ಸೈಕಲ್ ಹೊಸದೀಗಂತ ಪೇಪರ್ ಮಾಡಿನಪ್ಪ ಆಮೇಲೆ ಆ ಕೊಡ್ತು ಎಂಚೆತ್ತಿನ ಪಂಡ 24 ಇಲ್ಲ ಮಾತ್ರ ವಿಕ್ರಮ ಪೇಪರ್ ಮಾರಣ ಬಿಜೆಪಿ ಇಲ್ಲ ಪಂಡ ಹಿಂದುತ್ವ ಇಲ್ಲ 24 ಇಲ್ಲ ಇತ್ತೀನಿ ಎಂಬುಲೇ ಕೊಂದು ಕೊಡುವಂತಿರಪ್ಪ ಅಪ್ಪಗ ಎಂಗಲ ಹಿರಿಯಕ್ಕನಕ್ಕೆ ಹಿರಿಯಪ್ಪನ ಏನು ತೂತಿನ ಎಂಗ್ಲ ಪರಿಚಯ ಅಣ್ಣ ಐತ ಒಟ್ಟಿಗೆ ನಮ್ಮ ಶೇಷಪ್ಪ ಅಣ್ಣನ ವಿಚಾರ ನಂಗೆ ದಯಪಂಡ ಏಪಲ ಸಂತೋಷನೆ ಪಣದುಪ್ಪೆ ಶೇಷಪ್ಪಣ್ಣ ಗುರುಗಳು ಸತ್ಯ ಒಂಜಿ ಏರಣ ರಾಜ್ಯಕ್ಕೆ ಮಿತ್ತುಕೊಂಡು ಗುರುಗಳು ಕೂಡಿ ಅಂಚ ಶೇಷಪ್ಪನ ವಿಚಾರ ಸರಿನ ಒಂಜಿ ವಾರ ಒಂಜಿ ಆತ್ಮೀಯನ ಪಾತ್ರೆನ ಪಂಡೆ ಆರ MP ನಮ್ಮ ಮೂರು ದಾಲ MP ವಿಚಾರ ಕೊಡ್ತದ್ದು ಆರ ಅಸಲ ಊರು ಒಂಜಿ ರೋಡು ನಾರು ನೋಡ್ಪಾದೆ ಅವು ಇನ್ನಿಲ್ಲ ಅವ ರೋಡ್ ಉಂಡು ದಯಪಂಡ ಆಣಿದ ಕಾಲೋಡು ಆರ್ನ ಆ ಸಮಾಜಕ್ಕೆ ಸೇವೆ ಮಾಡ್ಕೊಡ್ಪಂಡ್ರೆ ವಿಚಾರಗಳು ಅವಿನ ಮೊದಲಿನ ಅಂಚಾದ ಆ ಕೆಲಸ ಆರಂಭವಾಗುತ್ತದೆ ಅಂಚಾದ ಆನಿ ಏನ ಪರಿಚಯ ಇದ್ದಂಗೆ ನಂಗೆ ಮಸ್ತ್ ಜನ ತಿಕ್ಕಿದೆ ನಂಗೆ ಗೋಡಾಯಿನ ಜನರುಲ್ಲ ಮಾತವಲ್ಲ ಆದ್ರೆ ಇನಿ ನಂಗೆ ಗೋಡಾಯಿನ ಕೆಲವು ಸಮಸ್ಯೆಗಳಿಲ್ಲ ನಾ ಇತ್ತರ ಎಂಗಳೆಗೆ ದಾರ ರಾಜಕೀಯವಾದ ಮಲ್ಲ ಸಂಬಂಧ ವಿಜ್ಜಿನ ನಡರ ಸಮಾಜದ ಪಾತ್ರ ದಯಪಂಡ ಮೂಜಿ ಅಧಿಕಾರ ತಿಕ್ಕಿನ ಈ ಜಾಗೇರಿ ನನಾತ್ ಮುಗ್ಲೆ ದಯಪಂಡ ಇನ್ನು ಕೊಕ್ಕಡೆ ಕೊಟ್ಟಿದ್ದೇವೆ ಮುಗ್ಲೆ ದಯಪಂಡ ಸೂರ್ಯ ನೀನಿ ಸಂತೋಷ ಅಜ್ಜಿನ ರವಿ ಅನ್ನಪ್ಪು ಇಜ್ಜಿನ ಕೀಟಿ ಸುವರ್ಣ ಕೊಟ್ಟು ದಯಪಂಡ ಖಾಲಿ ಉಳ್ಳಾಲ ಕೊಡ್ತೀನಿ ಅಕ್ಲಕ್ಕೆ ಜವಾಬ್ದಾರಿಗೆ ಅಕ್ಲ ಉದ್ಯೋಗ ಅಕ್ಲ ಕೆಲಸ ಮಾಡ್ಕೊಂಡು ಕೊಡ್ತೀನಿ ಅವೇನು ಹಾಕೊಂಡು ಸಮಾಜ ನನಾದ ಹಾಕೊಂಡು ಎಡ್ಡೆ ರೀತಿ ದುಮ್ಮೆಂಚ ಬಂದಿದೆ ಎರಡು ಬಲಾದ ಕೆಲಸವನ್ನು ಮಗ್ತಿರೋದ್ನಾಗ ಬಹುಶಃ ನಂಗೆ ಸ್ವಲ್ಪ ಉಳ್ಳಾಲ ಬಂಜಿ ML ಹಾಕಿನ ಯೋಗತಿಗೂ ಆ ಯೋಗ ಬತ್ತಿನ ನಾಡ ಈ ಬಹುಶಃ ನಂಗೆ ಮಾತೇರಿಗಲ್ಲ ಇನ್ನು ಅಭಿನಂದನೆ ಓಡ್ಕೊಡುವಂತ ಪಂಡ ಕೇಶವ ಶಿಶು ಮಂದಿರ ಹೌದಲ್ಲ ಸಾಮಾನ್ಯ ಮಣ್ಣ ಪಂಡ ಪ್ರತಿ ಒಂದು ಜೋಕ್ಲೇಕ ಸಂಸ್ಕಾರ ಕೊಡ್ತೀರ ಅಂಚಾದ ಯಾನಿ ಹೆಚ್ಚ ಪಾತ್ರ ಹೋಗಿ ಬಹುಶಃ ನಾಪಿನ ಮಲ್ಲ ಎಡಿಬತ್ತಾಯ ನಂಚಿನ ವಯಸ್ಸಾಂಶರನ್ನ ಎದುರು ಎಂಗ್ಲೆ ಒಂದು ಕುರುನಂಚಿನ ಭಾಗ್ಯ ದಯಪಂಡ ಅಂಚಿನ ಹಿರಿಯ ವಿದ್ಯಾ ಕೇರಳು ಅಂಚಾದ ಎಂಗ್ಲಿಗೆ ಇಂಚಿನ ಅವಕಾಶಗಳು ಎಂಗ್ಲ ಪಾತ್ರಕಾಲ ಹೆಚ್ಚು ಕಮ್ಮಿ ಆದ ತಪ್ಪಾದಿತ್ತ ಕ್ಷಮೆ ಬಂದದ್ದು ಬಹುಶಃ ಎಂಗ್ಲಿಗೆ ಮುಲ್ಪ ಮಾಡ್ಕೊಂಡು ಸೇವೆ ಮಾಡ್ಕೊಂಡ ಭಾಗ್ಯ ಆ ಶಿಶು ಮಾತ್ರ ಟಿಕ್ಕಾಡ್ ಪಣದೇನ ಎರಡು ಪಾತ್ರ ಕಾರ್ಯಕ್ರಮ ಮಾಡಿರುವುದು ಅವರನ್ನು ಹೊಗಳಲಿಕ್ಕಲ್ಲ, ಅವರಿಗೆ ಇನ್ನೂ ಕೆಲಸ ಮಾಡಲಿಕ್ಕೆ ಇದೆ. ಸರ್ಕಾರ ಅವರಿಗೆ ಅವಕಾಶ ಕೊಟ್ಟಿದೆ ಕೆಲಸ ಮಾಡಬೇಕು, ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅಂತ. ಈ ಭಾಗದ ಜನರಿಗೆ ಇಂತಹ ಅವಕಾಶ ಸಿಕ್ಕಿದ್ದು ಬಹಳ ವಿರಳ. ಆದ ಕಾರಣ ಈ ಪರಿಸ್ಥಿತಿಯನ್ನು, ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಅವರು ಹೆಚ್ಚು ಹೆಚ್ಚು ಜನ ಉಪಯೋಗಿ ಆಗುವಂತಹ ಕೆಲಸಗಳನ್ನು ಮಾಡಬೇಕು ಅಂತ ನನ್ನ ಒಂದು ಕಳಕಳಿಯ ವಿನಂತಿ ಅವರಲ್ಲಿ. ಅವರು ಮಾತ್ರ ಅಲ್ಲ, ನಾವು ಯಾವುದೇ ಪಕ್ಷದವರಿರಲಿ, ನಾವು ಇಲ್ಲಿ ಇರುವಂತವರು ನಮ್ಮ ಪ್ರಸ್ತುತ ಸರ್ಕಾರದ ಏನೇನು ಕಾರ್ಯಕ್ರಮಗಳು ಇವೆಯೋ ಅವುಗಳನ್ನು ಜನರಿಗೆ ತಲುಪಿಸುವಂತಹ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಈಗ ನಮಗೆ ಗೊತ್ತಿರುವ ಹಾಗೆ ಕೆಲವು ಕಾರ್ಯಕ್ರಮಗಳ ವಿಷಯ ಜನರಿಗೆ ಗೊತ್ತೇ ಇಲ್ಲ. ಎಷ್ಟೋ ಕಾರ್ಯಕ್ರಮಗಳಿವೆ ಜನರಿಗೆ ಉಪಯೋಗ ಆಗುವಂತದ್ದು, ಅವುಗಳನ್ನೆಲ್ಲ ನಾವು ಜನರಿಗೆ ತಿಳಿಸಬೇಕು. ಅದರಿಂದ ಜನರು ಹೆಚ್ಚು ಉಪಯೋಗವನ್ನು ಪಡೆದುಕೊಳ್ಳುವಂತಹ ವ್ಯವಸ್ಥೆಯನ್ನು ನಾವು ಕಲ್ಪಿಸಿಕೊಳ್ಬೇಕು. ಉದಾಹರಣೆ ಹೇಳುವುದಾದ್ರೆ, ಒಂದು ಪಂಚಾಯತಿಯಲ್ಲಿ ಒಂದು ಹೊಸ ಯಾವುದಾದ್ರು ಒಂದು ಸ್ಕೀಮ್ ಬಂದ್ರೆ ಅದಕ್ಕೆ ಒಂದು ಸಮುದಾಯದವರು ಅಲ್ಲೇ ಕಾದು ಕುಳಿತುಕೊಂಡಿರ್ತಾರೆ, ಯಾವಾಗ ಏನು ಸ್ಕೀಮ್ ಬರುತ್ತದೆ ಅಂತ. ಅದನ್ನು ಕೂಡಲೇ ಅವರ ಸಮುದಾಯದವರಿಗೆ ಮುಟ್ಟಿಸ್ಬಿಡ್ತಾರೆ, ಅದರ ಫಲವನ್ನು ಅವರು ಅನುಭವಿಸ್ತಾರೆ. ಆದ್ರೆ ನಮ್ಮ ಜನಗಳು ಆ ಕೆಲಸವನ್ನು ಮಾಡ್ತಾ ಇಲ್ಲ. ಇದು ನಾನು ಯಾರನ್ನು ದೂರುವುದಲ್ಲ, ವಸ್ತುಸ್ಥಿತಿಯನ್ನು ಹೇಳ್ತಾ ಇದ್ದೇನೆ. ನಾನು ನೋಡಿ ಕಂಡುಕೊಂಡಂತ ವಿಷಯವನ್ನು ನಾನು ಹೇಳ್ತಾ ಇದ್ದೇನೆ. ಆ ಪರಿಸ್ಥಿತಿ ಇನ್ನು ಬದಲಾಗಬೇಕು. ನಮ್ಮಲ್ಲಿ ಜನಗಳು ಯಾವುದೇ ಸರ್ಕಾರದ ಯಾವುದೇ ಯೋಜನೆ ಬಂದ್ರೆ ಅದನ್ನು ಕಟ್ಟೆ ಕಡೆಯ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನು ಕೂಡ ನಾವು ಮಾಡಬೇಕು. ಇದನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಸರ್ಕಾರ ಮಾಡ್ತಿರುವಂತಹ ಪ್ರಯತ್ನಕ್ಕೆ ನಮ್ಮ ಪ್ರಯತ್ನವನ್ನು ಜೋಡಿಸಿದರೆ ನಮ್ಮ ಜನರಿಗೆ ಎಲ್ಲಾ ವ್ಯವಸ್ಥೆಗಳು ಸಿಗುವಂತೆ ಆಗುತ್ತದೆ.
ಅಂತ ಹೇಳಿ ನನಗೆ ಈ ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ಲ ಸಂಬಂಧಪಟ್ಟ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಅಭಿನಂದನದ ಸಂತೋಷ್ ಕುಮಾರ್ ರೈ ಬೋಡೆ. ಅಭಿನಂದನಾ ಪತ್ರ ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯರ್. ಗೌರವಾನ್ವಿತರೆ, ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಬುಲೇರಿ ಬೀಡಿನಲ್ಲಿ ಶ್ರೀ ಉಕ್ರಪ್ಪ ರೈ ಮತ್ತು ಶ್ರೀಮತಿ ಸರೋಜ ದಂಪತಿಗಳ ಕಿರಿಯ ಪುತ್ರರಾಗಿ ಜನಿಸಿದ್ದು, ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪಾನೆಲ ಬರಿಕೆ ಮತ್ತು ಫಜೀಲು ಶಾಲೆಗಳಲ್ಲಿ ಪೂರೈಸಿ ಹರೇಕಳ ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಮತ್ತು ಸರ್ಕಾರಿ ಕಾಲೇಜು ಮಂಗಳೂರಿನಲ್ಲಿ ಪೂರೈಸಿರುತ್ತೀರಿ. ಉದ್ಯೋಗ ನಿಮಿತ್ತ ಕೆಲವು ಕಾಲ ವಿದೇಶದಲ್ಲಿದ್ದು ಮುಂದಕ್ಕೆ ಪಜೀರು ಕುವೆತ್ತ ಬೈಲಿನಲ್ಲಿ ನೆಲೆಸಿ ಕೃಷಿ ಕಾರ್ಯದೊಂದಿಗೆ ಸ್ವಂತ ಉದ್ಯಮವನ್ನು ನಡೆಸುತ್ತಿದ್ದೀರಿ. ಬಾಲ್ಯದಲ್ಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿ ಬೆಳೆದು ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದೀರಿ. ಸಾಮಾಜಿಕ ಕ್ಷೇತ್ರದ 10 ಹಲವು ಸಂಘಟನೆಗಳಲ್ಲಿ ಮುಂಚೂಣಿಯಲ್ಲಿ ಗುರುತಿಸಿಕೊಂಡು ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಲವಾರು ದೈವಸ್ಥಾನಗಳಲ್ಲಿ ಜವಾಬ್ದಾರಿಗಳನ್ನು ವಹಿಸಿ ಸೇವೆ ಸಲ್ಲಿಸಿದ್ದೀರಿ. ಪ್ರಮುಖವಾಗಿ ಮಜಿಶ್ರೀ ಮಹಾಮಾಯಿ ದೇವಸ್ಥಾನ, ಕುರ್ನಾಡು ಶ್ರೀ ಸೋಮನಾಥ ದೇವಸ್ಥಾನ, ಬೋಳಿಯಾರ್ ಶ್ರೀ ಮಾಡದ ಗುಡ್ಡೆ, ಪೂಮಾಣಿ ಕಿನ್ನಿಮಾಣಿ ದೇವಸ್ಥಾನ ಮುಂತಾದ ಹಲವು ಶ್ರದ್ಧಾ ಕೇಂದ್ರಗಳ ಜೀರ್ಣೋದ್ಧಾರ ಕೆಲಸದ ಜವಾಬ್ದಾರಿಗಳೊಂದಿಗೆ ಶ್ರೀಕೃಷ್ಣ ಭಜನಾ ಮಂದಿರ ಸುದರ್ಶನ ನಗರ ಪಜೀರು ಇದರ ಪುನರ್ ನಿರ್ಮಾಣದ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸುವಲ್ಲಿ ಶ್ರಮ ವಹಿಸಿದ್ದೀರಿ. ರಾಜಕೀಯ ಕ್ಷೇತ್ರದಲ್ಲಿ ಆಸಕ್ತರಾದ ತಾವು ಭಾರತೀಯ ಜನತಾ ಪಾರ್ಟಿಯ ಹಲವು ಜವಾಬ್ದಾರಿಗಳನ್ನು ನಿರ್ವಹಿಸಿ ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಉಪಾಧ್ಯಕ್ಷರಾಗಿರುತ್ತೀರಿ. ಪಜೀರು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದು ಜನಸೇವೆಯಲ್ಲಿ ತೊಡಗಿಸಿಕೊಂಡ ತಾವು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿಯೂ ಆಯ್ಕೆಯಾಗಿದ್ದೀರಿ. ಸಮಾಜದಲ್ಲಿ ಅನ್ಯಾಯದ ವಿರುದ್ಧ ಹೋರಾಡುವ ಮನೋಭಾವವುಳ್ಳ ತಾವು 10 ಹಲವು ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ಜಯಗಳಿಸಿರುತ್ತೀರಿ. ಮುಖ್ಯವಾಗಿ ಕೊಚ್ಚಿ ಮಂಗಳೂರು ಗೇಲ್ ಗ್ಯಾಸ್ ಪೈಪ್ಲೈನ್ ಯೋಜನೆಯ ವಿರುದ್ಧ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿದ್ದು ಫಲಾನುಭವಿಗಳಿಗೆ ನ್ಯಾಯ ಒದಗಿಸಿಕೊಟ್ಟಿದ್ದೀರಿ. ನಿಮ್ಮ ಕಾರ್ಯವೈಖರಿ, ಸಂಘಟನಾ ಚತುರತೆ, ಪರೋಪಕಾರಿ ಗುಣ ಮತ್ತು ನಿಷ್ಕಲ್ಮಶ ಸೇವೆಯಿಂದ ಈ ಭಾಗದ ಜನತೆಯ ಆಶಾಕಿರಣರಾಗಿದ್ದೀರಿ. ನಿಮ್ಮ ಈ ರೀತಿಯ ಸೇವೆಗಳನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯ ಸರ್ಕಾರವು ತಮ್ಮನ್ನು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಇದರ ಅಧ್ಯಕ್ಷರಾಗಿ ನೇಮಕಗೊಳಿಸಿರುವುದು ತಮ್ಮ ವ್ಯಕ್ತಿತ್ವಕ್ಕೆ ಸಂದ ಗೌರವ. ಈ ಸೂಕ್ತ ಹುದ್ದೆಯನ್ನು ಪಡೆದ ನೀವು ನಮ್ಮಿಂದ ಅಭಿನಂದನೆಗೆ ಅರ್ಹರಾಗಿದ್ದೀರಿ. ನಮ್ಮ ಆರಾಧ್ಯ ಮಾತೆ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯು ನಿಮಗೆ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಿ ಇನ್ನಷ್ಟು ಜನಸೇವೆಗಳನ್ನು ಮಾಡುವ ಶಕ್ತಿಯನ್ನು ಕರುಣಿಸಲಿ ಎಂದು ಹಾರೈಸುತ್ತೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಕೇಶವ ಶಿಶು ಮಂದಿರ ಕಿನ್ಯ. ಅಭಿನಂದನಾ ಪತ್ರ ವಾಚನ ದೀಕ್ಷಾ ಆಚಾರ್ಯ. ಅಭಿನಂದನಾ ಪತ್ರ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಡ್ಡು ಹರೇಕಳ. ಗೌರವಾನ್ವಿತರೆ, ಹರೇಕಳ ಶ್ರೀ ಕೊರಗಪ್ಪ ಶೆಟ್ಟಿ ಮತ್ತು ಕಲಿಕಾರ್ ಗುತ್ತು ಶ್ರೀಮತಿ ರತ್ನಾವತಿ ಶೆಟ್ಟಿ ದಂಪತಿಗಳ ಸುಪುತ್ರರಾಗಿ ಜನಿಸಿ ಪದವಿ ತನಕ ವ್ಯಾಸಂಗವನ್ನು ಪೂರೈಸಿ ಶ್ರೀಮತಿ ಸೌಮ್ಯರವರನ್ನು ತನ್ನ ಬಾಳ ಸಂಗಾತಿಯನ್ನಾಗಿಸಿಕೊಂಡು 2 ಗಂಡು ಮಕ್ಕಳನ್ನು ಹೊಂದಿರುವ ತಾವು ಸುಖಿ ಸಂಸಾರವನ್ನು ನಡೆಸುತ್ತಿರುವ ಗೃಹಸ್ಥರಾಗಿದ್ದೀರಿ. ತನ್ನ ಎಳವೆ ಪ್ರಾಯದಲ್ಲಿಯೇ ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು 1991ರಲ್ಲಿ ರತ್ನ ಟ್ಯುಟೋರಿಯಲ್ ಕಾಲೇಜ್ ಎಂಬ ಸಂಸ್ಥೆಯನ್ನು ಆರಂಭಿಸಿದ್ದೀರಿ. ಮುಂದಕ್ಕೆ ರತ್ನ ಎಜುಕೇಶನ್ ಟ್ರಸ್ಟ್ ಅನ್ನು ಆರಂಭಿಸಿ ಪ್ರಾಥಮಿಕ ಪ್ರೌಢಶಾಲೆಗಳನ್ನು ತೆರೆದು ಸಹಸ್ರ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆಗೆ ಅನುಕೂಲ ಕಲ್ಪಿಸಿದ್ದೀರಿ. ತನ್ನ ಸಂಸ್ಥೆಯಲ್ಲಿ ಕ್ರೀಡೆ, ಸಂಸ್ಕೃತಿ, ಸಂಸ್ಕಾರ, ಶಿಸ್ತು ಮೊದಲಾದವುಗಳನ್ನು ಕಲಿಸಿ ಇತರ ವಿದ್ಯಾಸಂಸ್ಥೆಗಳಿಗೆ ಮಾದರಿಯಾಗಿದ್ದೀರಿ. ಸಾಮಾಜಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡ ತಾವು ದೇರಳಕಟ್ಟೆ ರೋಟರಿ ಸಂಸ್ಥೆಯ ಸ್ಥಾಪಕರಾಗಿ, ಅಧ್ಯಕ್ಷರಾಗಿ, ಸಂಸ್ಥೆಯ ಉನ್ನತಿಗೆ ಕಾರಣಕರ್ತರಾಗಿ ಆ ಮೂಲಕ ಜನಸೇವೆಯನ್ನು ಮಾಡುವ ಸಂಕಲ್ಪವನ್ನು ಮಾಡಿರುವಿರಿ. ಸಮಾಜದ 10 ಹಲವು ಸೇವಾ ಸಂಘಗಳಲ್ಲಿ ತೊಡಗಿಸಿಕೊಂಡು ಮಾರ್ಗದರ್ಶನ, ಸಹಕಾರಗಳನ್ನು ನೀಡಿ ಅವುಗಳ ಪ್ರೋತ್ಸಾಹಕರಾಗಿದ್ದೀರಿ. ಉಳ್ಳಾಲ ವಲಯ ಬಂಟರ ಸಂಘದ ಅಧ್ಯಕ್ಷರಾಗಿ 2 ಅವಧಿಗಳನ್ನು ಪೂರೈಸಿ ಆ ಸಂಸ್ಥೆಯ ಶ್ರೇಯೋಭಿವೃದ್ಧಿಯಲ್ಲಿ ಅಪಾರ ಕೊಡುಗೆಯನ್ನು ನೀಡಿರುತ್ತೀರಿ. ಸಮಾಜದ ಇತರ ಜಾತಿ, ಪಂಗಡ, ಧರ್ಮಗಳ ಜನತೆಯೊಂದಿಗೆ ನಿಕಟ ಸಂಬಂಧವನ್ನು ಇರಿಸಿಕೊಂಡು ಈ ಭಾಗದ ಸ್ವಸ್ಥ ಸಮಾಜ ಮತ್ತು ಸಾಮರಸ್ಯದ ಬದುಕಿಗೆ ಕಾರಣಕರ್ತರಾಗಿರುತ್ತೀರಿ.
ಸ್ವತಃ ತಾನೊಬ್ಬ ಕೃಷ್ಣನಾಗಿದ್ದುಕೊಂಡು ಕೃಷಿ ಮೂಲದ ಕಂಬಳದ ಅಭಿಮಾನಿಯಾಗಿದ್ದು ತಲಪಾಡಿ ಸೂರ್ಯಚಂದ್ರ ಕಂಬಳ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಯಶಸ್ವಿ ಕಂಬಳಕೂಟಗಳನ್ನು ನಿರ್ವಹಿಸುವಲ್ಲಿ ಶ್ರಮವಹಿಸಿದ್ದೀರಿ. ತಮ್ಮ ಸಾಮಾಜಿಕ ಸೇವೆ, ಸಂಘಟನೆ, ಧಾರ್ಮಿಕ ಮನೋಭಾವನೆ, ಪರೋಪಕಾರಿ ಗುಣಗಳನ್ನು ಪರಿಗಣಿಸಿ ಜಿಲ್ಲೆ, ರಾಜ್ಯ ಮಟ್ಟದಲ್ಲಿ ಹತ್ತಾರು ಪ್ರಶಸ್ತಿಗಳನ್ನು ತಮ್ಮ ಪಾಲಿಗೆ ಸಂದಿವೆ ಎಂದು ತಿಳಿಸಲು ಹೆಮ್ಮೆ ಪಡುತ್ತೇವೆ. ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡ ತಾವು ಒಬ್ಬ ಅಜಾತ ಶತ್ರುವೇ ಸರಿ. ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿದ್ದು ತಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸಕ್ರಿಯ ಕಾರ್ಯಕರ್ತನೂ ಹೌದು. ನಿಮ್ಮ ಈ ರೀತಿಯ ಸೇವಾ ಮನೋಭಾವನೆಗಳನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯ ಸರ್ಕಾರವು ತಮ್ಮನ್ನು ಅಲೆಮಾರಿ ಜನಾಂಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನೇಮಿಸಿರುವುದು ನಮಗೆಲ್ಲ ಹರ್ಷದಾಯಕ. ಈ ಜವಾಬ್ದಾರಿಯುತ ಹುದ್ದೆಯನ್ನು ಪಡೆದು ತಾವು ನಮ್ಮಿಂದ ಅಭಿನಂದನೆಗೆ ಅರ್ಹರಾಗಿರುತ್ತೀರಿ. ನಮ್ಮ ಆರಾಧ್ಯ ಮಾತೆ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯು ನಿಮಗೆ ಆರೋಗ್ಯ ಭಾಗ್ಯವನ್ನು ಕರುಣಿಸಿ ಇನ್ನಷ್ಟು ಜನಸೇವೆಗಳನ್ನು ಮಾಡುವ ಶಕ್ತಿಯನ್ನು ಕರುಣಿಸಲಿ ಎಂದು ಹಾರೈಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಕೇಶವ ಶಿಶು ಮದುವೆ ಕೆ ಸೀತಾರಾಮ ಅಭಿನಂದನಾ ಪತ್ರ ವಚನ ಅಭಿನಂದನಾ ಪತ್ರ ಶ್ರೀ ಸೀತಾರಾಮ ಬಂಗೇರ ಪೊಲ್ಯ ಪೂಜ್ಯರು, ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕು ಸೋಮೇಶ್ವರ ಗ್ರಾಮದ ಪುಲ್ಯ ಕೊಪ್ಪಲದಲ್ಲಿ ಶ್ರೀ ಮಂಜಪ್ಪ ಮೂಲ್ಯ ಮತ್ತು ಶ್ರೀಮತಿ ರುಕ್ಮಿಣಿ ದಂಪತಿಗಳಿಗೆ 1942ರಲ್ಲಿ ಮಗನಾಗಿ ಜನಿಸಿದ್ದೀರಿ. 1988ರಲ್ಲಿ ಶ್ರೀಮತಿ ಸುಂದರಿಯವರೊಂದಿಗೆ ಸಂಸಾರ ಜೀವನಕ್ಕೆ ಕಾಲಿಟ್ಟು ತಾವು 4 ಗಂಡು ಮತ್ತು 2 ಹೆಣ್ಣು ಮಕ್ಕಳ ತಂದೆಯಾಗಿ ತುಂಬು ಸಂಸಾರವನ್ನು ಹೊಂದಿದ್ದೀರಿ. ಎಳೆಯ ವಯಸ್ಸಿನಲ್ಲಿಯೇ ಸಾಮಾಜಿಕ ಕ್ರಿಯಾಶೀಲತೆಯಿಂದ ನಾಯಕತ್ವ ಗುಣವನ್ನು ಬೆಳೆಸಿಕೊಂಡವರು ಸಮಾಜದ 10 ಹಲವು ಸೇವಾ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡ ತಾವು ತೊಕ್ಕೊಟ್ಟು ಶಕ್ತಿ ಭಾರತ್ ವ್ಯಾಯಾಮ ಶಾಲೆಯ ಸ್ಥಾಪಕ ಸದಸ್ಯರಾಗಿ, ಪಿಲಾರು ಶಾಲಾಭಿವೃದ್ಧಿಯ ಸಮಿತಿ ಅಧ್ಯಕ್ಷರಾಗಿ, ಉಳ್ಳಾಲದಲ್ಲಿ ವೀರರಾಣಿ ಅಪ್ಪಕ್ಕ ಪ್ರತಿಮೆಯ ವೃತ್ತ ನಿರ್ಮಾಣದ ನೇತಾರರಾಗಿ ಸೇವೆ ಸಲ್ಲಿಸಿರುತ್ತೀರಿ. ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ ತಾವು ಹಲವಾರು ದೈವಸ್ಥಾನಗಳ ಜೀರ್ಣೋದ್ಧಾರ ಬ್ರಹ್ಮ ಕಲಶಗಳಲ್ಲಿ ಸಕ್ರಿಯವಾಗಿ ದುಡಿದವರು. ಬದುಕಿನಲ್ಲಿ ಧಾರ್ಮಿಕ ಶ್ರದ್ಧಾ ಭಕ್ತಿಯನ್ನು ಅಳವಡಿಸಿಕೊಂಡ ತಾವು ಇತಿಹಾಸ ಪ್ರಸಿದ್ಧ ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಆಡಳಿತ ಮೊಕ್ತೇಸರಾಗಿ, ಪುಲ್ಯ ಶ್ರೀ ಮಲಯಾಳ ಚಾಮುಂಡಿ ದೈವಸ್ಥಾನದ ಟ್ರಸ್ಟಿಯಾಗಿ, ಪುಲ್ಯ ಶ್ರೀ ಶಾರದಾ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವಿರಿ. ಪುಲ್ಯ ಕುಲಾಲ ಸಂಘದ ಅಧ್ಯಕ್ಷರಾಗಿ, ಕುಂಬೇಶ್ವರ ವಿವಿಧೋದ್ದೇಶ ಸಹಕಾರಿ ಸಂಘದ ಸ್ಥಾಪಕರು ಮತ್ತು ಅಧ್ಯಕ್ಷರು ಆಗಿ ತನ್ನ ಕುಲ ಸಮಾಜದ ಸೇವೆಯನ್ನು ಮಾಡುವುದರೊಂದಿಗೆ ಸಮಾಜದ ಇತರ ಜಾತಿ ವರ್ಗ ಪಂಗಡಗಳ ಪ್ರೀತ್ಯಾಧಾರಗಳಿಗೆ ಪಾತ್ರರಾದವರು. ಗ್ರಾಮಕೂಟದ ಗುರಿಕಾರರಾಗಿ, ತರವಾಡಿನ ಅಧ್ಯಕ್ಷರಾಗಿ, ಕುಟುಂಬದ ಯಜಮಾನನಾಗಿ, ಸಮಾಜದ ಹಿರಿಯರೊಂದಿಗೆ ಕಿರಿಯವನಾಗಿ, ಹಿರಿಯರೊಂದಿಗೆ ಹಿರಿಯನಾಗಿ, ಜಿಜ್ಞಾಸಿಗಳ ವಿಮರ್ಶೆ ಜೊತೆಗೆ ಮಾರ್ಗದರ್ಶಕರಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸಿರುತ್ತೀರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿ, ಮಾರ್ಗದರ್ಶಕನಾಗಿ, ಸಾಮಾಜಿಕ ಪರಿವರ್ತನೆಯಲ್ಲಿ ತೊಡಗಿಸಿಕೊಂಡ ತಾವು ರಾಜಕೀಯ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತೀರಿ. ಸೋಮೇಶ್ವರ ಗ್ರಾಮ ಪಂಚಾಯತ್ ಸದಸ್ಯರಾಗಿ, ಮಂಗಳೂರು ತಾಲೂಕು ಭೂ ಅಭಿವೃದ್ಧಿ ಬ್ಯಾಂಕಿನ ನಾಮನಿರ್ದೇಶನ ಸದಸ್ಯರಾಗಿ ಜನಸೇವೆಯನ್ನು ಸಲ್ಲಿಸಿರುತ್ತೀರಿ. ತಮ್ಮ ಸೇವಾ ಮನೋಭಾವನೆ, ಸಾಮಾಜಿಕ ಚಿಂತನೆ, ಧಾರ್ಮಿಕ ಸೇವಾ ಕಾರ್ಯ ಮುಂತಾದವುಗಳನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯ ಸರ್ಕಾರವು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕಾರ ನೀಡಿರುವುದು ನಮಗೆಲ್ಲ ಸಂತಸದಾಯಕ. ಈ ಯೋಗ್ಯತೆಗೆ ಪಾತ್ರರಾದ ತಮ್ಮನ್ನು ಅಭಿನಂದಿಸುವುದು ನಮ್ಮ ಕರ್ತವ್ಯವೂ ಹೌದು. ನಮ್ಮ ಆರಾಧ್ಯ ಮಾತೆ ಶ್ರೀ ತಲಪಾಡಿ ದುರ್ಗಾ ಪರಮೇಶ್ವರಿ ದೇವಿಯು ನಿಮಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕರುಣಿಸಿ ಇನ್ನಷ್ಟು ಜನಸೇವೆಗಳನ್ನು ಮಾಡುವ ಶಕ್ತಿಯನ್ನು ಕರುಣಿಸಲಿ ಎಂದು ಹಾರೈಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಕೇಶವ ಶಿಶುಮಂದಿರ. ಅಭಿನಂದನಾ ಪತ್ರ ಶ್ರೀಯುತ ಸೇಸಪ್ಪ ಪೂಜಾರಿ ಪಜೀಲು, ಆದರಣೀಯ ಬಂಟ್ವಾಳ ತಾಲೂಕು ಪಜೀಲು ಗ್ರಾಮದ ಶ್ರೀ ಕೊರಗ ಪೂಜಾರಿ ಹಾಗೂ ಶ್ರೀಮತಿ ಗಂಗು ಪೂಜಾರ್ತಿ ದಂಪತಿಗಳ 3ನೇ ಪುತ್ರರಾಗಿ
1948ನೇ ಇಸವಿಯಲ್ಲಿ ಜನಿಸಿದ್ದೀರಿ. ಪತ್ನಿ ಶ್ರೀಮತಿ ಪದ್ಮಾವತಿಯವರೊಂದಿಗೆ ಗೃಹಸ್ಥಾಶ್ರಮ ಜೀವನಕ್ಕೆ ಪಾದಾರ್ಪಣೆಗೈದು ಓರ್ವ ಪುತ್ರನಿಗೆ ಜನ್ಮ ನೀಡಿದ್ದೀರಿ. ತಮ್ಮ ಶೈಕ್ಷಣಿಕ ಜೀವನವನ್ನು ಕಾರಣಾಂತರಗಳಿಂದ ಪ್ರಾಥಮಿಕ ಹಂತದಲ್ಲೇ ಮೊಟಕುಗೊಳಿಸಿ ಶಾಲಾ ಶಿಕ್ಷಣವೇ ಜ್ಞಾನ ಸಂಪಾದನೆ ಮಾರ್ಗವಲ್ಲ, ಜೀವನ ಅನುಭವದಿಂದ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವುದು ಶಿಕ್ಷಣವೇ ಆಗಿದೆ ಎಂದು ತೋರಿಸಿದ ಆದರ್ಶ ವ್ಯಕ್ತಿ ತಾವು. 1963ರಲ್ಲಿ ಟೈಲರಿಂಗ್ ವೃತ್ತಿಯಲ್ಲಿ ತೊಡಗಿಸಿಕೊಂಡು ಕುಟುಂಬ ನಿರ್ವಹಣಾ ಮಾರ್ಗವನ್ನು ಕಂಡುಕೊಂಡವರು. ಬಾಲ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿ ಪಚೀರು ಪರಿಸರದಲ್ಲಿ ಸಂಘವನ್ನು ಸಮಾಜಕ್ಕೆ ಪರಿಚಯಿಸಿದ ಕೀರ್ತಿ ತಮಗೆ ಸಲ್ಲುತ್ತದೆ. ತಾನು ಶಾಲಾ ಶಿಕ್ಷಣ ವಂಚಿತನಾಗಿದ್ದರೂ ಸಮಾಜದ ಇತರ ಮಕ್ಕಳಿಗೆ ಹಾಗಾಗಬಾರದೆಂದು ಹಲವು ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರೋತ್ಸಾಹವನ್ನು ಸಮಾಜದಿಂದ ಸಂಗ್ರಹಿಸಿ ನೀಡಿದವರು. ಅನಾರೋಗ್ಯದಿಂದ ಬಳಲುತ್ತಿರುವ ಬಡ ಜನರ ಆರೋಗ್ಯ ಸೇವೆಯಲ್ಲಿ ತೊಡಗಿಸಿಕೊಂಡು ಅದರ ನಿರ್ವಹಣೆಯಲ್ಲಿ ಸಹಾಯ ಹಸ್ತವನ್ನು ನೀಡುವಲ್ಲಿ ಸಹಕರಿಸಿ ಜನರ ಪ್ರೀತಿ ಆಧಾರಗಳಿಗೆ ಪಾತ್ರರಾಗಿರುವ ತಾವು ಸಾಮಾಜಿಕ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡು ಸೇವಾ ಕಾರ್ಯಗಳಿಗೆ ಮಾರ್ಗದರ್ಶನ ನೀಡಿ ಕೀರ್ತಿ ತಮಗೆ ಸಲ್ಲುತ್ತದೆ. ಪಚೀರು ಗ್ರಾಮದ ಸುದರ್ಶನ ನಗರದಲ್ಲಿ ಶ್ರೀ ಕೃಷ್ಣ ಭಜನ ಮಂದಿರ, ಸರ್ವೋದಯ ಯುವಕ ಮಂಡಲಗಳನ್ನು ಸಮಕಾಲೀನ ಮಿತ್ರರೊಂದಿಗೆ ಆರಂಭಿಸಿದ ಸಂತೃಪ್ತಿ ತಮಗಿದೆ. ಶ್ರೀ ನಾರಾಯಣಗುರು ಸೇವಾ ಸಂಘ ಗ್ರಾಮ ಚಾವಡಿ ಇದರ ಅಧ್ಯಕ್ಷರಾಗಿ ಇನ್ನಿತರ ಜವಾಬ್ದಾರಿಗಳನ್ನು ನಿರ್ವಹಿಸಿ ಸಮಾಜ ಸೇವೆ ಮಾಡಿರುವಿರಿ. ಸಹಕಾರಿ ಕ್ಷೇತ್ರದಲ್ಲಿ ದುಡಿದ ತಾವು ಅಮ್ಮೆಂಬಳ ಸೇವಾ ಸಹಕಾರಿ ಸಂಘದಲ್ಲಿ 15 ವರ್ಷಗಳ ತನಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತೀರಿ. ರಾಜಕೀಯ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತನಾಗಿ ಪಚೀರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ 13 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಬಂಟ್ವಾಳ ತಾಲೂಕು ಪಂಚಾಯತ್ ಸದಸ್ಯರಾಗಿ ಒಂದು ಅವಧಿಯಲ್ಲಿದ್ದು ಜನಸೇವೆ ಮಾಡಿರುವಿರಿ. ಸಮಾಜ ಸೇವೆ, ಜಾತಿ ಮತ ಭೇದ ತೋರದೆ, ಬಡವ ಶ್ರೀಮಂತನೆಂಬ ಭೇದ ಭಾವ ಮಾಡದೆ ಸಾಮಾಜಿಕ ಸಾಮರಸ್ಯಕ್ಕೆ ಅನನ್ಯ ಕೊಡುಗೆಯನ್ನು ನೀಡಿರುತ್ತೀರಿ. ನಿಮ್ಮ ಆದರ್ಶ ಜೀವನ, ಸಾಮಾಜಿಕ ಸಂಘಟನೆ, ಸಮಾಜ ಸೇವೆಗಳನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯ ಸರ್ಕಾರವು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿರುವುದು ಹೆಮ್ಮೆಯ ವಿಷಯ. ಈ ಪ್ರಶಸ್ತಿಗೆ ಭಾಜನರಾದ ತಮ್ಮನ್ನು ಹೆಮ್ಮೆಯಿಂದ ಅಭಿನಂದಿಸುವುದು ನಮಗೆ ಸಂತಸದಾಯಕ. ನಮ್ಮ ಆರಾಧ್ಯ ಮಾತೆ ತಲಕಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯು ನಿಮಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕರುಣಿಸಿ ಇನ್ನಷ್ಟು ಜನಸೇವೆಗಳನ್ನು ಮಾಡುವ ಶಕ್ತಿಯನ್ನು ಕರುಣಿಸಲಿ ಎಂದು ಹಾರೈಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಕೇಶವ ಶಿಶು ಮಂದಿರಕ್ಕೆ ಸಮಾರಂಭದ ಅಧ್ಯಕ್ಷರಾದಂತಹ ಶ್ರೀ ಡಾಕ್ಟರ್ PS ಅಭಿನಂದನೆ ಮಾಡ್ತಿದ್ದೀನಿ. ಸಂತೋಷ್ ಕುಮಾರ್ ರೈಬೋಳಿ ಇವರಿಗೆ ಶಾಲು ಇತರ ಎಲ್ಲ ಅಭ್ಯರ್ಥಿಗಳು ಕೈ ಜೋಡಿಸಬೇಕಾಗಿ ವಿನಂತಿ. ಶಾಲು ಭರವಸೆ ಸ್ಮರಣಿಕೆ ಹರೀಶ್ ಕುಮಾರ್ ಅಭಿನಂದನೆ. ಸೀತಾಲು ಸ್ಮರಣಿಗೆ ಹಾರ ಅಭಿನಂದನಾ ಪತ್ರ ಭರವಸೆ ಶಾಲು
ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಗೋಪಾಲಕೃಷ್ಣ ಗುಂಡಿಯ ಸೋಮೇಶ್ವರ ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯರು ಉಪಸ್ಥಿತರಿದ್ದಾರೆ. ನಿನ್ನ ಸಾರಿಗೆ ಮೈಕ್ ಬರೆದಿದೆ. ನಮ್ಮ ಯೂನಿವರ್ಸಿಟಿ ಪ್ರತಿ ಭಜನ ಬಾಯಿ ಆಯ್ತಾ ಕುಲಪತಿ ದೂರವಾಣಿತ ನಮ್ಮ ಡಾಕ್ಟರ್ ಎಡಬಡಿತ ನಮ್ಮೊಟ್ಟಿಗೆ ಉಳ್ಳೇರು ನನಗೆ ಸನ್ಮಾನ ಮಾಡ್ತಾರೆ ಬಂದನಲ್ಲ 5 ಮಂದ ಬಾಕಿ ನಮ್ಗೆ ಈ ಪುಣ್ಯ ಮಾತೆರೆಲ್ಲ ಸಿಕ್ಕುಲಾಗಿ ಅನ್ಕೋತಿದ್ವಿ. ಮಾತೆರೆಗಳ ಸಿಕ್ಕರನ್ನೇ ಈಗ ದೇವರ ಪ್ರಾರ್ಥನೆ ಬರಿಟೂರೇ ನಮ್ಮ ಅಯ್ಯಪ್ಪ ದೇವಸ್ಥಾನದ ಆಡಳಿತ ಮುಖೇಶ್ವರರು ಎಲ್ಲ ಭಾರಿ ಪ್ರೀತಿದಾರೆ. ರಾಜಕೀಯದ ವರಿಷ್ಠ ನಾಯಕರ ನಮ್ಮ ಚಂದ್ರ ಸಜ್ಜಂತೆ ನಮ್ಮೊಟ್ಟಿಗೆ ಉಳ್ಳೇರು ಆಯ್ತಾ. ಬರಿಟ್ ಕರ್ನಾಟಕ ರಾಜ್ಯ ಅಲೆಮಾರಿ ಅಂತ ನಿಗಮದ ಅಧ್ಯಕ್ಷರಾಗಿನ ನಮ್ಮ ಮಿತ್ರರ ಆಯ್ತಾ. ಬರಿಟ್ ಚಿದಾನಂದನ್ನೇ ವಿಶೇಷವಾದ ಸರ್ಕಾರಿ ನೌಕರ ಉದ್ಯೋಗ ರೈತರು ನಿವೃತ್ತಿ ಆಗ್ಬೇಕ ಕರ್ನಾಟಕ ರಾಜ್ಯ ಫೈನಾನ್ಸ್ ಅಡ್ವೈಸ್ ಕಮಿಟಿದ ಮೆಂಬರ್ ಆದ ವಿಶೇಷವಾದ ಸ್ಥಾನಮಾನ ಅಲಂಕಾರ ಆಯ್ತಾ. ಒಟ್ಟಿಗೆ ನಮ್ಮ ಸೀತಾರಾಮನ್ ಪಂಡಿಯರ್ ಭೀಷ್ಮ ಪಿತಾಮಹ ನಿಜವಾದ ಆ ಮೀಸೆ ಮಾತಾಡುವಾಗ ನಮಗೆ ಗಡ್ಡ ಭೀಷ್ಮ ಇಲ್ಲಂತೆ ಮಾತಾಡಿಸಿ ಆ ನಿತ್ಯ ನಿರಂತರವಾದ ಸಮಾಜದ ಬಗ್ಗೆ ಚಿಂತನೆ ಮಂತಂದು ರಾಜಕೀಯ ಹಿಂಗೆ ಮಾರ್ಗದರ್ಶನ ಮಾಡ್ಕೊಂಡ ಹಿರಿಯರ ಸೀತಾರಾಮ ಬಂಗೇರ್ ನಮ್ಮೊಟ್ಟಿಗೆ ಐತಬ್ರಿಗೆ ಕೊಡುಗೈ ನಾನು ಬಂದ ತುಲರ್ದಿರ್ತೇನೆ ಅಂಜನ ದೈವ ದೇವಸ್ಥಾನ ಕೈಪಾಡನ ಹಠ ಛಲ ಮಂಗದಲ್ಲ ಆ ದೇವಸ್ಥಾನ ಪೂರ್ತಿ ಮಂತ್ರದ ಬಾಕಿರಕ್ಕೆ ಮಾದರಿಯಾದ ವಿಶೇಷವಾದ ಸಂಘಟನೆ ಇಂಚ ಮಂತ್ರಿಂದ ಸಮಾಜದ ತೋಜಾದ ಕೊಟ್ಟಿನ ಎನ್ನ ಅತ್ಯಂತ ಆತ್ಮೀಯ ಮಿತ್ರರು ಎಲ್ಲ ಕಡೆ ಶಕ್ತಿ ತೋಜನ ಹರಿಷ್ಕುತ್ತಾರೆ ನಮ್ಮೊಟ್ಟಿಗೆ ಆಯ್ತಾ. ಒಟ್ಟಿಗೆ ಯಾನೆ ಕೇಂದ್ರ ಬಿಂದು ಎನ್ನ ಒಂದು ಬೇರೆ ಈ ವೇದಿಕೆ ಯಾನ ಪಾತ್ರ ನಾನಲ್ಲ ರಾಜಕೀಯರು ಯಾನ ಈತ ಎತ್ತರ ಬರೆಯ ಕಾರಣಕರ್ತರು ಏರುವುದಕ್ಕೆ ಅವು ದಾಳ ಬರೀ ಮನಮಲ್ಲ ಎನ್ನ ಅತ್ಯಂತ ಪ್ರೀತಿದಾರ ನಿತ್ಯ ನಿರಂತರ ಮಾರ್ಗದರ್ಶನ ಮಂತಂದು ಆಶೀರ್ವಾದ ಮಂತಂದು ಕಷ್ಟಪುನಗ ತಜ್ಜರ ಬಳ್ಳಿ ಇನ್ನು ಮಂತ್ರ ಬಳ್ಳಿ ಬೇಜಾರ ಮಂತ್ರ ಬಳ್ಳಿಂದ ಸಾಂತ್ವನ ಬಂದಿರ್ತದೆ. ಇನ್ನು ರಾಜಕೀಯರು ಈ ರೀತಿ ಬಂದಾಗ ಅತ್ಯಂತ ಖುಷಿ ಯಾವತ್ತುಲ್ಲ ಲೆತ್ತದೆ ಬರ್ತದೆ. ಆ ಖುಷಿತ ವಾತಾವರಣ ನಿರ್ಮಾಣ ಮಾಡ್ತಾರೆ ವೇದಿಕೆ ಮಂತ್ರಿ ಕೊಡ್ತಾರೆ ರಾಜಕೀಯ ಗುರುಗಳ ಶೆಸಪ್ಪನ ಘಟ್ಟಗಳೊಂದು ಆಯ್ತಾ. ವಿಶೇಷವಾದ ಈ ಶಿಶು ಮಂದಿರದ ಅಧ್ಯಕ್ಷರಾಗಿನ ಗೌರವಾನ್ವಿತ ನಮ್ಮ ಶಿವರಾಮನ್ನೇ ನಮ್ಮ ಆಯ್ತಾ. ಒಟ್ಟಿಗೆ ಹಿರಿಯರಾದ ನಂದು ಮಾರ್ಗದರ್ಶನ ಅಂತ ಒಂದು ನಿಸ್ವಾರ್ಥವಾದ ಸ್ವಾರ್ಥರಹಿತವಾದ ಸಮಾಜದ ಒಂದು ಹಿಂದುತ್ವದ ಬಗ್ಗೆ ಇಂಚಿನ ಕಲ್ಪನೆ ಅದರ ಒಂದು ಕಲ್ಪನೆ ಮೂದು ಈಡೇ ಇರುವುದು ಆಗ ಇಂಚಿನ ಅಪೇಕ್ಷೆ ಪಡೆಯಂದೆ ನಿರಂತರವಾದ ಸಮಾಜದ ಬಗ್ಗೆ ಹಿಂದೂ ಸಮಾಜದ ಬಗ್ಗೆ ಚಿಂತನೆ ಮಂದಿನ ಗೌರವಾನ್ವಿತ ನಾರಾಯಣ ಗಜ ನಮ್ಮೊಟ್ಟಿಗೆ ವಿಶೇಷವಾದ ವೇದಿಕೆ ಒದಿಯಾಗಿ ಘಟಾನುಘಟಿ ನಾಯಕರನ್ನ ಶ್ರದ್ಧೆಯ ಅಪ್ಪೆನಾಗಲು ಮಲ್ಲ ಭಾಷಣ ಮಾಡ್ತಾರೆ ಮಲ್ಲ ಭಾಷಣ ಮಾಡ್ತಾರೆ. ರಾಜಕೀಯ ಆದಿಪ್ಪು ಸಾಮಾಜಿಕ ಆದಿಪ್ಪು ಧಾರ್ಮಿಕ ಆದಿಪ್ಪು ನೆಟ್ಟು ಮಾತ್ರ ಒಂದು ವೇಳೆ ತೆಕ್ಕೊಡ್ನಲ್ಲ ಅವು ಏನಿಗೆ ತೆಕ್ಕೊಡು ಬಂದ ಆಪನೇಜ್ ಆ ಮಿಸ್ಟೇಕ್ ಬೇಲೆ ಮಂತ್ರದ ಪ್ರತಿ ಜನತೆ ಒಟ್ಟಿಗೆ ವಿಶ್ವಾಸತೆ ತಂದು ಅದೇನು ಪೂರ್ಣ ವಿಶ್ವಾಸ ಒಟ್ಟಿಗೆ ಬೇಲೆ ಮಂತ್ರದ ಮಾತ್ರ ಸಾಧ್ಯತೆ. ರಾಜಕೀಯಗಳ ಏಕಾಏಕಿ ಭಾರಿ ಮಲ್ಲ ಜನ ಆದ ಸಾಧ್ಯತೆ. ಆ ರಾಜಕೀಯಗಳು ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರನ್ನ ಪ್ರೀತಿನ ಗಳಿಸೋರ್ನಲ್ಲ ನಮ್ಮ ಸಮಾಜಕ್ಕೆ ಸಂಪೂರ್ಣವಾದ ಸಮಯ ಅರ್ಪಣೆ ಮಾಡ್ಕೊಡೋಕೆ ನನಗೆ ಅವಕಾಶ 30 ವರ್ಷದಿಂದ ನಿರಂತರವಾದ ಸೇಸಪ್ಪನ ಮುಂದಾಗತ್ತು ನಮ್ಮ ರಾಜಕೀಯಗಳು ಹಂತವಾದ ಪಂಚಾಯತ್ ಆದಿಪ್ಪು ಜಿಲ್ಲಾ ಪಂಚಾಯತ್ ಆದಿಪ್ಪು MLA ಓಟ್ ಆದಿಪ್ಪು ಬೂತ್ ಸಮಿತಿ ಆದಿಪ್ಪು ಗ್ರಾಮ ಸಮಿತಿ ಆದಿಪ್ಪು ಈ ಶಕ್ತಿ ಕೇಂದ್ರ ಆದಿಪ್ಪು ಮಹಾಶಕ್ತಿ ಕೇಂದ್ರ ಆದಿಪ್ಪು ಕ್ಷೇತ್ರ ಸಮಿತಿ ಆದಿಪ್ಪು ಜಿಲ್ಲಾ ಸಮಿತಿ ಎಟ್ಟು ಮಾತ್ರ ಬೇನೋರ್ನ ಹಿರಿಯಕನ ಆಶೀರ್ವಾದ ಬೋರ್ಡು ಕಿರಿಯಕನ ಸಹಕಾರ ಬೋರ್ಡು ಇನ್ನು ಮಾತ್ರ ಈ ಜನ ರಾಜಕೀಯ ಏರಿಯಾಗಳ ಪಲಗೇರ ಸಾಧ್ಯ. ಇಲ್ಲಿ ರಾಜಕೀಯ ಇಂಚಿನ ಬಂಧನ ಭ್ರಷ್ಟಾಚಾರ ಜನರ ಲೆಕ್ಕಾಚಾರ ಬಂಧನ ಭ್ರಷ್ಟಾಚಾರ ರಹಿತವಾದ ರಾಜಕೀಯ ಮಾಡ್ಕೊಳ್ಕೊಂಡ್ರೆ ನರೇಂದ್ರ ಮೋದಿ ಜನ ಕನಸು ನನಸರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಅವೇ ರೀತಿ ಆ 1991 ಸೇಸಪ್ಪನ ಹಿಂಗೆ ಪಂಡು ಬರ್ತೇವೆ. ರಾಜಕೀಯರು ಯಾಪ ಕಾಸು ಮಾಡ್ತಾರೆ ಕಾಸ ಆಸೆ ಇತ್ತು ಆ ರಾಜಕೀಯರು ಮುಂದುವರಿಯಲು ಸಾಧ್ಯ ಹೆಚ್ಚಿ
ಕಾಸು ಮುಖ್ಯ ಆಗ್ತದೆ. ಪಾಪದ ಸೇವೆ ಮಾಡ್ಕೊಳ್ಳೋ ಅವಕಾಶ ತೆಗೆದ ಅವೇ ನಂಗೆ ಸ್ವರ್ಗ ಅವೇ ಮಲ್ಲ ವೇದಿಕೆ ಬಂದು ಅಪ್ಪನ ತೆರಿಪಣ್ಣ ಸೇಸಪ್ಪನೇ ಇಂಟು ಮಾದರಿ ಇಲ್ಲಿಯ ಕಾಲಿಗೆ ಚಪ್ಪಲ್ ಪಾಡಂದ್ರೆ ಐದು ದಳ ಇದ್ದಂದ್ರೆ ಸರಳ ರೈತರಲ್ಲಿ ಈ ಆ ಊರದ ಪುದರ್ದೆಪ್ಪ ಕಾರಣ ಏನು ಬಂದಾಗ ಅವು ಸೇಸಪ್ಪನ ಅಂದಿನ ಸೇಸಪ್ಪನ ಶಿಷ್ಯಾಗಿ ಇನ್ನು ಅರಣ್ಯ ಎದುರು ಸನ್ಮಾನ ಸ್ವೀಕಾರ ಮಾಡ್ಕೊಂಡ್ರೆ ಐದಾರು ಮಲ್ಲ ಭಾಗ್ಯ ಹಿಂಗೆ ಬೇರೆ ದಾಳ ಇದ್ದೀನಿ ಲೆಕ್ಕಾಚಾರ ಎನ್ನ ಅಮ್ಮ ಏಪಳ ಹಿಂಗೆ ಮಾಡ್ತಾರೆ ಮಾಡ್ತಾರೆ ನಮಗ ಸಮಾಜಕ್ಕೆ ಏನ್ ಜನ ಕೊಡ್ತಾನೆ ಏಪಳ ಈಕೆ ನೇರ ಬಲ್ಲಿ ಸಮಾಜಕ್ಕೆ ಏನ್ ಜನ ಕೊಡ್ತಾನೆ ಯಾವ ಜನ ಮಾಡ್ಕೊಂಡು ಈ ಸಮಾಜ ಆತ ಸೇವೆ ಮಾಡ್ಬೇಕು ಸಮಾಜ ಒಂದೇ ದಿನ ನಿನ್ನ ಗುರುತಿಸೋನು ಅದೇ ರೀತಿ ಪಕ್ಷದ ನಮ್ಮ ಪಕ್ಷ ಇಂಚೆ ಜನ ಕೊಡ್ತೀನಿ ಪಕ್ಷದ ಕೊಡ್ತೀವಿ ಎಂದು ಭವ್ಯ ಭಾವನೆ ಆಗ್ತದೆ ಪಕ್ಷದ ನಮ್ಮ ಇಂಚಿನ ಮಂತ್ರದ ಲೆಕ್ಕಾಚಾರ ಬಂದ ಪಕ್ಷ ಒಂದೇ ದಿನ ಗುರುತಿಸೋದು ಈ ಮಾತೆಗಳನ್ನ ಈ ರೀತಿ ಪಕ್ಷ ಒಂದೇ ದಿನ ಪಕ್ಷ ಏನು ಪಕ್ಷ ಗುರುತಿಸೋದು ಅವರ ವಿಶೇಷವಾದ ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರಾಗಬೇಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಳು ಬೆಂತೇರಿ ಏಳು ಆಕೆ ಮಾತೆಗಳನ್ನು ಗುರುತಿಸದ ಅವಕಾಶ ಕೊಡ್ತೇವೆ ಇನಿ ಸಿದ್ದರಾಮಯ್ಯ ರಾಜ್ಯಕ್ಕೂ ಸೇಸಪ್ಪಣ್ಣ ಆದಕ್ಕೂ ಇನಿ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಅವ್ರನ್ನ ಅವು ಕಾರಣ ಇಜ್ಜಿ ನನ್ನ ಹೂವು ಹಾಕಿ ಕಾಂಗ್ರೆಸ್ ಸರ್ಕಾರ ಇಪ್ಪನಾಗ ಏರದ ಕಾಸೊಂದು ಏಳು ನಲ್ಲ ಜನ ಆಡು ಮಾತ್ರ ಹಾಕಲಿ ಇನಿ ನರೇಂದ್ರ ಮೋದಿಜಿನ ಕನಸದ ಯೋಜನೆಗಳಾದ್ರೆ ಆ ಚಿತ್ತುಗುಳಿ ಮಾತನಂದಿನ ಹಳೆಕಲ ಆಜಬ್ಬಗೆ ಪದ್ಮಶ್ರೀ ಪ್ರಶಸ್ತಿ ತಗೊಂಡು 150 ವರ್ಷ ಪ್ರಾಯದ ಸಾಲುಮರ ತಿಮ್ಮಕ್ಕಗೆ ಪದ್ಮಶ್ರೀ ಪ್ರಶಸ್ತಿ ತಗೊಂಡು ಆ ಸಾವಿರಾರು ಪಂಜನ ಪೆದ್ದಾಳಿದಂಜಿನ ಆ ನಮ್ಮ ಸೀತಮ್ಮ ಅರೆಗೆ ಪದ್ಮಶ್ರೀ ಪ್ರಶಸ್ತಿ ತಗೊಂಡು ಅಂಚಿನ 106 ಜನ ಆ 420 ಪ್ರಶಸ್ತಿ ತಗೊಂಡು ನರೇಂದ್ರ ಮೋದಿಜಿ ನಮ್ಮ ದೇಶದ ಪ್ರಧಾನಿ ಅವರ ನರೇಂದ್ರ ಮೋದಿಜಿನ ಕನಸು ಆ ಕನಸಿಗೆ ನನ್ನ ರಾಜಕೀಯ ಗುರುಕುಲಗಳನ್ನು ದೇವರಿಗೆ ಮಾತ್ರ ಆಶೀರ್ವಾದ ನಾನಾತ ನಿಖಿಲನ ಸೇವೆ ಮಾಡ್ಕೊಂಡಿನ ಅವಕಾಶ ದೇವರಿಗೆ ಒದಗಾದ ಕೊರಡು ಬನ್ನೊಂದು ವಿಶೇಷವಾದ ಶಿಶು ಮಂದಿರ ಅವು ನಮ್ಮನೆ ಮಂದಿರ ಆ ಶಿಶು ಮಂದಿರಗಳು ನಮ್ಮ ಮಾತ ಇಂಜಿನಿಯರ್ ಮಾತ್ರ ಸಹಕಾರ ಮಾಡ್ತಾರೆ ಸಾಧ್ಯ ಉಂಟು ಆ ಹಿರಿಯ ತೋಜಿನಂಚಿನ ಕನಸು ನನಸಾವನ್ನ ನಮ್ಮರ ಸಹಕಾರ ಇಪ್ಪಡ್ಕೊಂಡ್ರೆ ದೇವರ ಪ್ರಾರ್ಥನೆ ಅಂತಂದು ಪಾತೆರ ಅವಕಾಶ ಅಂತ ಕೊಡ್ತಾರೆ ನಿಜ ಪೂರೇ ಎನ್ನ ಉಡಲ್ದಿನ ಸುಲ್ಮೇಲಿನ ಸಂದಾರೆ ಎನ್ನ ಪಾತೆರನ್ನು ಅಂತಾರೆ. ಜೈ ಹಿಂದ್ ಜೈ ಕರ್ನಾಟಕ. ಈ ಒಂದು ಶಿಶು ಮಂದಿರದ ಅಧ್ಯಕ್ಷರಾದಂತ ನಮ್ಮ ಸಾತ್ಯ ಮತ್ತು ಶಿವರಾಮ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಈ ಶಿಶು ಮಂದಿರದ ಅಭಿವೃದ್ಧಿಗೆ ರಾತ್ರಿಯ ಗೌರವನದೇ ದುಡಿಯುತ್ತಿರುವಂತಹ ನನ್ನ ಹಿರಿಯರಾದಂತಹ ನಮ್ಮ ನಾರಾಯಣ್ ಕಜೆ ಅವರು ನಮ್ಮ ಜೊತೆ ಇದ್ದಾರೆ. ವೇದಿಕೆ ಮುಂಭಾಗದಲ್ಲಿ ಸೇರಿರ್ತಕ್ಕಂಥ ಈ ಒಂದು ಶಿಶು ಮಂದಿರದ ಎಲ್ಲ ಅಭಿಮಾನಿ ಬಂಧುಗಳೇ, ನಮ್ಮ ಪ್ರೀತಿಯ ಮಾಧ್ಯಮದ ಮಿತ್ರರು, ಹೆಚ್ಚು ಮಾತನಾಡದೆ ಇವತ್ತು ನಮ್ಮ ಕುಲಪತಿಯವರ ಸಮ್ಮುಖದಲ್ಲಿ ಎಲ್ಲ ಹಿರಿಯರ ಒಂದು ಕೈಯಿಂದ ನಮ್ಮನ್ನು 4 ಜನರನ್ನ ಈ ವೇದಿಕೆಯಲ್ಲಿ ಅಭಿನಂದಿಸಬೇಕು. ಯಾಕೆ ಅಂತ ಹೇಳಿದ್ರೆ ಇದೊಂದು ಪುಣ್ಯ ಜಾಗ. ಅದೆಷ್ಟೋ ಶಿಶು ಮಕ್ಕಳನ್ನ ಆ ಒಂದು ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನ ಕಳಿಸಿಕೊಟ್ಟು ಆ ಮಕ್ಕಳು ದೊಡ್ಡದಾದಾಗ ಭಾರತದ ಸತ್ಪ್ರಜೆಗಳಾಗಿ ಅವರು ಬಾಳಿ ಬದುಕಬೇಕು ಎಂಬ ಒಂದು ಒಳ್ಳೆಯ ಚಿಂತನೆಯಿಂದ ಈ ಒಂದು ನಡೆಯುತ್ತಿರುವಂತಹ ಈ ಜಾಗದಲ್ಲಿ ನಮಗೆ ಅಭಿನಂದನೆ ಮಾಡಿದ್ದು ನಿಜವಾಗಿಯೂ ಬಹಳ ಗೌರವ ತರುವಂತಹ ಕೆಲಸ. ಯಾಕೆ ಅಂತ ಹೇಳಿದ್ರೆ ಪ್ರತಿದಿನ ಬೇರೆ ಬೇರೆ ಕೆಲಸಗಳಲ್ಲಿ ನಮ್ಮ ನಾರಾಯಣ ಕಜೆಯವರು, ಶಿವರಾಮ್ ಶೆಟ್ಟಿ ಅವರು, ನಮ್ಮೆಲ್ಲ ಹಿರಿಯರು, ಕೇಶವ ಕಜೆಯವರೆಲ್ಲರೂ ಹಿರಿಯರು ಒಂದು ಫೋನ್ ಮಾಡಿ ನಮ್ಮ ಹತ್ರ ಮಾತನಾಡಿದಾಗ ಅದಕ್ಕೆ ಸ್ಪಂದಿಸಿ ಇಲ್ಲಿಗೆ ಬರ್ಲಿಕ್ಕೆ ನಮಗೆ ಬಹಳ ಖುಷಿಯಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ರೀತಿಯಾದ ವಾತಾವರಣದಲ್ಲಿ ಮುಂದಿನ ದಿನಗಳಲ್ಲಿ ಭವ್ಯವಾದ ಒಂದು ಕೇಂದ್ರ ನಮ್ಮ ಇಲ್ಲಿ ಆಗ್ಬೇಕು ಎನ್ನುವುದು ಎಲ್ಲರ ಕನಸಿದೆ. ಖಂಡಿತವಾಗಿಯೂ ಬಹಳಷ್ಟು ಪುಣ್ಯ ಕಾರ್ಯಗಳು ಕೂಡ ಈ ಜಾಗದಲ್ಲಿ ನಡೆದಿದೆ. ಖಂಡಿತವಾಗಿಯೂ ದೇವರದಿಂದ ಮುಂದಿನ ದಿನಗಳಲ್ಲಿ ಬಹಳ ಒಳ್ಳೆಯ ರೀತಿಯ ಒಂದು ವ್ಯವಸ್ಥೆ ಇಲ್ಲಿ ಆಗಬೇಕಿದೆ. ನಮ್ಮೆಲ್ಲರ ಅದಕ್ಕೆ ಸಹಕಾರ ಬೇಕು ಅಂತ ಹೇಳಿ ಹೇಳುತ್ತಾ, ಬಹಳ ಮುಖ್ಯವಾಗಿ ನನ್ನನ್ನು ಇವತ್ತು ಅಭಿನಂದನೆ ಮಾಡಿದ್ದು ನಮ್ಮ ಕರ್ನಾಟಕ ರಾಜ್ಯದ ಅಲೆಮಾರಿ ಮತ್ತು ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ನನ್ನ ರಾಜಕೀಯ ಗುರುಗಳು, ಹುಟ್ಟು ಹೋರಾಟಗಾರರು, ರೈತ ನಾಯಕರು, ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸಿದಂತ ಧೀಮಂತ ನಾಯಕ, ನನ್ನಂತ ಅದೆಷ್ಟೋ ಯುವಕರನ್ನ ರಾಜಕೀಯದಲ್ಲಿ ಮುಂಚೂಣಿಯಲ್ಲಿ ನಿಲ್ಲಿಸಿದಂತಹ ಗೌರವಾನ್ವಿತ ನಮ್ಮ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಅವರ ಕನಸಿನ ಒಂದು ಕೂಸು ಅಲೆಮಾರಿ ಮತ್ತು ಅಲೆಮಾರಿ ಅಭಿವೃದ್ಧಿ ನಿಗಮ ಏನು ಇವತ್ತು ನಾಡಿನ ಇಡೀ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತ್ಯಂತ ನಿಷ್ಕೃಷ್ಟವಾದಂತಹ ಅಥವಾ ಯಾವುದೇ ರೀತಿಯಾದ ಸಾಮಾಜಿಕ ಸೌಲಭ್ಯಗಳಲ್ಲಿ ವಂಚಿತರಾದಂತಹ ಸಮಾಜ ಇದ್ರೆ ಇವತ್ತು ಅಲೆಮಾರಿ ಮತ್ತು ಅಲೆಮಾರಿ ಸಮಾಜ.
ನಿಮ್ಮ ಗಮನಕ್ಕೆ ನಮ್ಮ ಈ ಒಂದು ನಿಗಮದಲ್ಲಿ ಸುಮಾರು 46 ಜಾತಿ ಜನಾಂಗದವರು ಸೇರ್ತಾರೆ. ನಾವೊಂದು ಮೊನ್ನೆ ಲೆಕ್ಕಾಚಾರ ಮಾಡುವಾಗ ಇಡೀ ರಾಜ್ಯದಾದ್ಯಂತ ಸುಮಾರು 90 ಲಕ್ಷದವರೆಗೆ ಜನಸಮುದಾಯ ಇದ್ದಾರೆ. ಇನ್ನಷ್ಟು ಲೆಕ್ಕಕ್ಕೆ ಸಿಗದಂತ, ಜನಗಣತಿಗೆ ಸಿಗದಂತ ಆ ಮಾರ್ಗದ ಬದಿಯಲ್ಲಿ ಡೇರೆ ಹಾಕಿ ವಾಸಿಸುವಂತ ಅದೆಷ್ಟೋ ಜನ ಇನ್ನೂ ಕೂಡ ಜನಗಣತಿಗೆ ಬಾರದವರಿದ್ದಾರೆ. ನಾನೊಂದು ವರದಿಯನ್ನು ಓದಿದಾಗ ಬರಗೂರು ರಾಮಚಂದ್ರಪ್ಪರವರು ಒಂದು ಪ್ರಜಾವಾಣಿಯ ಲೇಖನವನ್ನು ಓದಿದೆ. ಅದರಲ್ಲಿ ಅವರು ಹೇಳ್ತಾರೆ, ದೇಶದಾದ್ಯಂತ 11 ಕೋಟಿಗೂ ಹೆಚ್ಚು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದವರು ಇದ್ದಾರೆ ಅಂತೇಳಿ. ಒಟ್ಟಿನಲ್ಲಿ ಈ ರೀತಿಯಾದ ಸಮಾಜದ ಒಂದು ಸೇವೆಯನ್ನ ಮಾಡುವಂತ ಒಂದು ಭಾಗ್ಯವನ್ನ ನನಗೆ ನನ್ನ ಮಾನ್ಯ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು, ನಮ್ಮ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ರವರು, ನಮ್ಮ ಪಕ್ಷದ ಎಲ್ಲ ನಾಯಕರು ಸೇರಿ ಒಂದು ಅಧಿಕಾರವನ್ನ ನೀಡಿದ ಸಂದರ್ಭದಲ್ಲಿ ನಾನು ಹೇಳಿದೆ, ಮೊನ್ನೆ ಅಧಿಕಾರ ಸ್ವೀಕಾರ ಸಮಾರಂಭ ಅಂತ ಹೇಳಿ ಮಂಗಳೂರಿನ ಆದಾಗ ನಾನು ಆ ಚೇರ್ನಲ್ಲಿ ಕೂತ್ಕೊಳ್ಳೋದನ್ನು ಹೇಳಿದೆ, ಇದು ಅಧಿಕಾರದ ಜವಾಬ್ದಾರಿ ಅಂತ. ಈ ಜವಾಬ್ದಾರಿ ಏನು ನಾವು ನಮಗೆ ಸರ್ಕಾರ ನೀಡಿದೆ, ಆ ಜವಾಬ್ದಾರಿಗೆ ಚ್ಯುತಿ ಬಾರದ ರೀತಿಯಲ್ಲಿ ಆ ಕೆಲಸವನ್ನ ಮಾಡುವಂತ ಒಂದು ವ್ಯವಸ್ಥೆಗೆ ನಾನು ಖಂಡಿತವಾಗಿಯೂ ಸಿದ್ಧನಾಗಿ ಕಟಿಬದ್ಧನಾಗಿದ್ದೇನೆ ಅಂತ ಹೇಳ್ತಾ, ಬಹಳ ಮುಖ್ಯವಾಗಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ 2 ಜಾತಿ ಸಮುದಾಯ ಬರ್ತದೆ, ಅಲೆಮಾರಿ ಮತ್ತು ಅಲೆ ಅಲೆಮಾರಿ. ಒಂದು ಜೋಗಿ ಸಮುದಾಯ, ಮತ್ತೊಂದು ಗೊಲ್ಲ ಸಮುದಾಯ. ನಮ್ಮಲ್ಲಿ ಯಾರಾದರೂ ಆ ಜೋಗಿ ಸಮುದಾಯ ಮತ್ತು ದಾಸಯ್ಯರವರು ಕೂಡ ಅಲ್ಲಿ ಇದ್ರು, ಆ ನಂತರ ಅದನ್ನ ಹಿಂದುಳಿದ ವರ್ಗದ ಪಟ್ಟಿಗೆ ಸೇರಿಸಿ ಆದ್ರೂ ಕೂಡ ಅಂತವರಿಗೂ ಕೂಡ ತಿಳಿಸಿ, ಆದ್ರೆ ಗೊಲ್ಲ ಸಮುದಾಯ ಮತ್ತು ಜೋಗಿ ಸಮುದಾಯದಲ್ಲಿ ಯಾರು ಇದ್ರು ಕೂಡ ಅವರ ಯಾವುದೇ ರೀತಿಯ ಸಮಸ್ಯೆಗಳು ಇದ್ರು ಕೂಡ ಖಂಡಿತವಾಗಿ ನಮ್ಮ ನಿಗಮದಿಂದ ಅವರಿಗೆ ಬೇಕಾದಂತ ವ್ಯವಸ್ಥೆ, ಬಹಳ ಮುಖ್ಯವಾಗಿ ವಸತಿ ಸೌಕರ್ಯ ಇಲ್ಲದಿದ್ರೆ ಅವರಿಗೆ ವಸತಿ ಸೌಕರ್ಯವನ್ನು ಕೊಡುವಂತಹದ್ದು, ನಿವೇಶನ ಇಲ್ಲದಿದ್ರೆ ನಿವೇಶನವನ್ನ ಮಾಡಿಕೊಡುವಂತಹದ್ದು, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳಿಗೆ ಆ ಶೈಕ್ಷಣಿಕದ ಸಹಾಯವನ್ನು ಮಾಡುವುದು, ಎಲ್ಲ ರೀತಿಯ ಯಾವುದೇ ರೀತಿಯಾದ ವ್ಯವಸ್ಥೆಯು ಕೂಡ ಅದಕ್ಕೆ ವ್ಯವಸ್ಥೆ ಇದೆ ನಮ್ಮ ನಿಗಮದಲ್ಲಿ. ಯಾರಾದ್ರೂ ಪಕ್ಕನೆ ನಮ್ಮ ಪರಿಚಯದವರು, ಗೆಳೆಯರು ಯಾರಾದ್ರೂ ಗೊಲ್ಲ ಸಮುದಾಯದ ಅಥವಾ ಜೋಗಿ ಸಮುದಾಯದವರು ಯಾರಿದ್ರೆ ನನ್ನ ಗಮನಕ್ಕೆ ತಂದು ಯಾವುದೇ ರೀತಿಯಲ್ಲೂ ಕೂಡ ದೂರವಾಣಿ ಮೂಲಕ ನನ್ನ ಸಂಪರ್ಕಿಸಿದಕ್ಕೆ ಬೇಕಾದಂತ ಸಹಾಯ ಸೌಲಭ್ಯವನ್ನು ನಮ್ಮ ನಿಗಮದ ಕೊಡಲಿಕ್ಕೆ ನಾನು ಬದ್ಧ ಅಂತ ಹೇಳುತ್ತಾ ಒಂದು ಘಟನೆಯನ್ನು ಉಲ್ಲೇಖಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಒಂದು ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾದಾಗ ಮಾನ್ಯ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಒಂದು ಸಂದರ್ಭದಲ್ಲಿ ಭೇಟಿ ಇದ್ದಾಗ ನನ್ನನ್ನು ಅವರು ಅಲೆಮಾರಿ ಮತ್ತು ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷ ಅಂತ ಮಾಡೋಣ ಅಂತ ಹೇಳಿದ್ರು. ಆಗ ನನಗೆ ಒಮ್ಮೆಲೆ ಒಂದು ತಲೆಗೆ ಬಂತು, ಯಾಕಪ್ಪ ನನ್ನನ್ನು ಅಲೆಮಾರಿ, ನಾನು ಅಲೆಮಾರಿ ಅಂತ ಹೇಳಿದ್ರೆ ಗೊತ್ತಿದೆ, ನನ್ನ ಅಮ್ಮ ಹೇಳಿಕೊಂಡು 10 ವರ್ಷದ ಹಿಂದೆ ಈ ದಾದಂಬೆ ಅಲೆಮಾರಿ ಲೆಕ್ಕ ಅಂದ್ರೆ ನಮಗೆ ಯಾವತ್ತೂ ಕೂಡ ಪುಸತ್ತಿಲ್ಲ. ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ತೊಡಗಿಸುವಂತದ್ದು, ಬೇರೆ ಬೇರೆ ಖಂಡಿತವಾಗಿ ನಾನು ಯಾವುದೇ ಕಾರ್ಯಕ್ರಮವನ್ನು ಬಿಡುವನಲ್ಲ, ಯಾರು ಕರೆದ್ರು ಕೂಡ ನಾನು ಖಂಡಿತ ಹೋಗ್ತೇನೆ, ಏನಾದ್ರು ಸಹಕಾರ ಮಾಡ್ತೇನೆ. ಆದ್ರೆ ಇವತ್ತು ಅಲೆಮಾರಿ ನಿಗಮ ಸಿಗ್ಬೇಕು ಅಂತ ಆದ್ರೆ ನಮ್ಮ ಮುಡಿಪಿನಲ್ಲಿ ಸಂತೋಷ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ನಮ್ಮ ಇರಾಗೆ ತಿರುಗುವಂತ ಸ್ಥಳದಲ್ಲಿ 24 ಡೇರೆಗಳಿವೆ. ನಾನು ಓದಲ್ಲಿ ಬಂದರೆ ಇದನ್ನು ಹೇಳ್ತೇನೆ, ಯಾಕೆ ಅಂತ ಸ್ವಲ್ಪ ಗೊತ್ತಾಗಬೇಕು ಅಂತ. ನಾವು ಇವತ್ತು ಹೇಗೆ ಯಾವ ರೀತಿ ಆಸೆ ಪಡುತ್ತೇವೆ ಅಂತ ಹೇಳಿದ್ರೆ, ನಮ್ಮ ನೇರವಾಗಿ ನಮ್ಮ ಚಾವಡಿಗೆ ಅಥವಾ ಯಾವುದು ಅಲ್ಲಿಗೆ ಬಂದು ಕಾರಲ್ಲಿ ಬಂದು ಇಳಿದ್ರು ಆಗ್ಬೋದು ಅಂತ ನಾವು ಅನಿಸ್ತೇವೆ, ಅಷ್ಟು ಆಸೆ ಪಡಿಸ್ತೇವೆ. ಎಸಿ ರೂಮ್ ಬೇಕು ನಮ್ಗೆ, ಅದು ಬೇಕು. ಇವತ್ತು ಡೇರೆ ಒಳಗೆ ಅದೇ ನಮಗೆ ಸ್ವರ್ಗ ಅಂತ ಹೇಳಿ ಜೀವಿಸುವಂತ ಅದೆಷ್ಟೋ ಕುಟುಂಬಗಳು, ಬಡ ಕುಟುಂಬಗಳಿದೆ. ಅಂತಹ 20 ಕುಟುಂಬಗಳು, 24 ಕುಟುಂಬಗಳು ಆ ಭಾಗದ ಇರಾದ ತರನಬೆಲೆ ಮುಡಿಪಿನಲ್ಲಿ ನಮ್ಮ ಭಾರತೀಯ ಶಾಲೆಗ ಹಿಂದೆ ಡೇರೆ ಹಾಕಿ ಕೂತಿದ್ದೆ. ನಾನು 2010ರಲ್ಲಿ ರೋಟರಿ ಕ್ಲಬ್ ದೇವಳಕಟ್ಟೆಯ ಅಧ್ಯಕ್ಷನಾಗಿದ್ದೆ. 2010ರಲ್ಲಿ ಆ ಕಥೆ ಹೇಳೋದು. ಆವಾಗ ನನಗೆ ಚಂದ್ರ ಸಡ್ಡಿ ಅಂತ ಅವರಿದ್ದಾರೆ, ನನಗೆ ರೋಟರಿ ಕ್ಲಬ್ ದೇವಳಕಟ್ಟೆಯಲ್ಲಿ ಸ್ಥಾಪನೆ ಆಗಿದ್ದು ಅವರೇ ಕಾರಣ, ಅವರ ಡಾಕ್ಟರ್ ದೇವದಾಸ್ ರೈ ಅವರೆಲ್ಲ. ಆವಾಗ ನಾನು ಅಧ್ಯಕ್ಷನಾದಾಗ ನನಗೆ ಏನಾದ್ರು ಸಮಾಜಕ್ಕೆ ಮಾಡಬೇಕು ಅಂತ ಇದ್ದಾಗ ನನಗೆ ಕಂಡದ್ದು ಆ ಡೇರೆ ಇರತಕ್ಕಂತ ಜನರು. ನಾನು ಅಲ್ಲಿಗೆ 2-3 ಜನರ ನಮ್ಮ ಸತೀಶ್ ಪೂಜಾರಿ ಇದ್ರು, ನಾವೆಲ್ಲ ಒಟ್ಟಾಗಿ ಸೇರಿ ಅಲ್ಲಿಗೆ ಹೋದಾಗ ಅವರ ಒಂದು ಜೀವನದ ಒಂದು ವ್ಯವಸ್ಥೆ ನೋಡಿದಾಗ ಬಹಳ ಬೇಸರ ಇದೆ. ಆದ್ರೆ ಆ ಡೇರೆ ಒಳಗೆ ಹೋಗಿ ನನ್ಗೂ ಕೂಡ ಸ್ವಲ್ಪ ಖುಷಿಯಾಗಿ, ನಾನು ತುಂಬಾ ಹೊತ್ತಲ್ಲಿ ಕಳೆದೆ ಆ ಡೇರೆ ಒಳಗೆ. ಅಲ್ಲೊಂದು ಅಜ್ಜಿ ಅದು 2012ರಲ್ಲಿ, ಈ 2010ರಲ್ಲಿ ಅಲ್ಲಿ ಒಟ್ಟು 34 ಮಕ್ಕಳಿತ್ತು, 1ನೇ ತರಗತಿಯಿಂದ 9ನೇ ತರಗತಿವರೆಗೆ. ಅವರಿಗೆ ಬಟ್ಟೆ ಇಲ್ಲ, ಆ ಮಕ್ಕಳಿಗೆ ಶೈಕ್ಷಣಿಕವಾಗಿ ಶಾಲೆಗೆ ಹೋಗ್ಲಿಕ್ಕೆ ಶಾಲಾ ಶುಲ್ಕವನ್ನು ಕಟ್ಟಲಿಕ್ಕೆ ವ್ಯವಸ್ಥೆ ಇಲ್ಲ, ಪುಸ್ತಕದ ವ್ಯವಸ್ಥೆ ಇಲ್ಲ. ನಾನು ಇದನ್ನು ತಿಳಿದುಕೊಂಡು ಎಲ್ಲರ ಹತ್ರ ಮಾತನಾಡಿ ನಾನು ಏನ್ ಮಾಡಿದೆ, ಆ 34 ಮಕ್ಕಳನ್ನು ಕೂಡ ಶೈಕ್ಷಣಿಕವಾಗಿ ದತ್ತು ತಗೊಂಡು 2010ರಲ್ಲಿ. ಈ ರೋಟರಿಯಲ್ಲಿ ಇರುವುದೇನು ಅಂತ ಹೇಳಿದ್ರೆ 1 ವರ್ಷ ಮಾತ್ರ ಅಧ್ಯಕ್ಷ, ನೆಕ್ಸ್ಟ್ಗೆ 2-3 ವರ್ಷಕ್ಕೆ ಅಧ್ಯಕ್ಷರಾಗಿ ತಯಾರಾಗಿರ್ತಾರೆ. ಆಗ ಒಂದ್ಸಲ ರೋಟರಿ ಕ್ಲಬ್ಬಿನ ಮೀಟಿಂಗ್ ಆಗುವಾಗ ಹೇಳಿದ್ರು, ರವಣ್ಣ ಇರು 1 ವರ್ಷಕ್ಕೆ ಹೋಗಿದ್ದಾರೆ, ನನ್ನ ಮಕ್ಕಳು ಯಾಕೆ ಹೋಗ್ಲಿಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ, ಆ ಡೇರೆ ಎಷ್ಟು ವರ್ಷ, ಈ ಡೇರೆ ಅಂತಂದ್ರೆ ಒಂದೇ ಕಡೆ ಇರುವುದಿಲ್ಲ, ಅಲೆಮಾರಿಗಳಲ್ಲ,
ಇನ್ನೊಂದು ಸಲ ಸೌಕರ್ಯ ಸಿಕ್ಕರೆ ಬೇರೆ ಕಡೆ ಹೋಗಿ ಡೇರೆ ಹಾಕಿ ವಾಸ ಮಾಡ್ತಾರೆ. ಆ ಡೇರೆ ಆ ಮುಡುಪಿನ ಇದು ವಿಶ್ವ ಭಾರತಿ ಶಾಲೆ ಹಿಂದೆ ಎಷ್ಟು ವರ್ಷ ಇರ್ತದೆ ಅಷ್ಟು ವರ್ಷ ನಾನು ಆ ಮಕ್ಕಳೆಲ್ಲ ಶೈಕ್ಷಣಿಕ ನಾನು ವ್ಯಕ್ತಿಗಳಿಗೆ ತಪ್ಪಿಕೊಳ್ತೇನೆ ಅಂತ ಹೇಳಿ. ಹಾಗೆ 7 ವರ್ಷಗಳವರೆಗೆ ಸತತವಾಗಿ ಆ ಮಕ್ಕಳಿಗೆ ಪುಸ್ತಕ ಅಂತಂದ್ರೆ 4 ಪುಸ್ತಕ ಕೊಟ್ಟು ಪುಸ್ತಕ ವಿತರಣೆ ಮಾಡುವವರಿದ್ದಾರೆ. ಆಗಲ್ಲ, ಆ ಪೆನ್ನು, ಪೆನ್ಸಿಲ್, ರಬ್ಬರ್, ಲೇಬಲ್, ಬೈಂಡ್ಸ್ ಎಲ್ಲವನ್ನು ಕೂಡ ಮತ್ತೆ ನಮ್ಮ ಸಮವಸ್ತ್ರ ಮತ್ತು ಸಾರಸ್ವತವನ್ನು ವೈಯಕ್ತಿಕವಾಗಿ 2017 ತನಕ ನಾನು ಕೊಟ್ಟೆ. 34 ಮಕ್ಕಳಿದ್ದವರು 2017ಕ್ಕೆ ಬರೆದ 23 ಮಕ್ಕಳು ನನಗೆ ಸಿಕ್ಕಿದ್ರು. ಆವಾಗ ನನಗೆ ಮೊನ್ನೆ ಅಲೆಮಾರಿ ನಿಗಮದ ಅಧ್ಯಕ್ಷ ಅಂತ ಹೇಳುವಾಗ ನನಗೆ ಅದು ಗೋಚರ ಇತ್ತು. ದೇವರ ಏನು ಯಡಿಯೂರಪ್ಪನವರ ಈ ಒಂದು ಅಡಿಲ ಸೇವೆ ಮಾಡಿದ್ದಕ್ಕೆ ದೇವರು ಯಡಿಯೂರಪ್ಪರಲ್ಲಿ ಈ ಒಂದು ನಿಗಮದ ಅಧ್ಯಕ್ಷರನ್ನಾಗಿ ನಾನು ಮಾಡಿರಬಹುದು ಅಂತ ಬಹಳ ಸಂತೋಷದಿಂದ ನಿಗಮದ ಅಧ್ಯಕ್ಷನಾಗಿ ನಾನು ಅದರ ಜವಾಬ್ದಾರಿಯನ್ನು ಸ್ವೀಕರಿಸಿದೆ. ಮತ್ತೊಂದು ಘಟನೆ ಅಂತ 2012ರಲ್ಲಿ ಅದೇ ಡೇರೆ ಒಳಗೆ ಹೋದಾಗ ಅಲ್ಲಿ ಆಂಜನೇಯ ಅಂತ ಇದ್ದಾನೆ. ಈಗಲೂ ಕೂಡ ಮುಳುಪಿನಲ್ಲಿ ನಮ್ಮ ಮಂಗಲ ರೆಸ್ಟೋರೆಂಟ್ ಮೇಲ್ಗಡೆ ಬಾಡಿಗೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರ ಅಜ್ಜಿ ನನ್ನ ಬ್ರೂಸರ್ ಇದೆ, ಅದರಲ್ಲಿ ಫೋಟೋ ಹಾಕಿದ್ದೀನಿ ಅವನದ್ದು. ಅವನ ಅಜ್ಜಿ ನನ್ನ ತಲೆ ಮೇಲೆ ಕೈ ಇಟ್ಟು ನಾನು 100 ರೂಪಾಯಿ ಕೈ ಕೊಟ್ಟಾಗ ನೀನು ದೇವರ ಎಡ್ಡಮನ್ ಕೊಡ್ಬೇಕಂತ ಅಜ್ಜಿ ಆಶೀರ್ವಾದ ಕೂಡ ನನಗೆ ಒಟ್ಟು ಸೇರಿ ಆ ನಿಗಮದ ಅಧ್ಯಕ್ಷ ಆಗಿರ್ಬೋದು ಅಂತ ನಾನು ಆಲೋಚನೆ ಮಾಡುತ್ತಾ ಮುಂದಿನ ದಿನಗಳಲ್ಲಿ ನಾನು ಬಂದು ಹೇಳಿ ಕರ್ನಾಟಕದಲ್ಲಿ ಒಂದ್ಸಲ ಬಂದ್ರೆ 2.5 ವರ್ಷ ಅಧಿಕಾರ ಅವಧಿ ಇರುವುದು. ಇಡೀ ಅಡಿಮೇಲೆ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇಲ್ಲಿ ತಂದೆ ಮಗ ಇಷ್ಟು ವರ್ಷ ಇಲ್ಲಿ ಅಧಿಕಾರ ವಹಿಸಿ MLA ಆಗಿ ಕ್ಯಾಬಿನೆಟ್ ಅಲ್ಲಿ ಸಚಿವರಾಗಿ ಏನು ಮಾಡಲಿಲ್ಲ. ಅದನ್ನ ನಾವಿನ್ನು 2.5 ವರ್ಷ ಬಂದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಲ್ಲ. ನಾನು ಹೇಳಿದ್ದೆ ಡೇರೆ ಮುಕ್ತ ಕರ್ನಾಟಕ ಮಾಡ್ತೀನಿ ಅಂತ. ಡೇರೆ ಮುಕ್ತ ಕರ್ನಾಟಕ ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ 29 ಜಿಲ್ಲೆಗಳಲ್ಲಿ ಬಹಳ ಅನರ್ಹವಾಗಿ ಈ ಸಮುದಾಯದ ಜಾತಿ ಸಮುದಾಯದ 46 ಜಾತಿ ಸಮುದಾಯ ಇದ್ದಾರೆ. ಆ ಡೇರೆ ಮುಕ್ತ ಕರ್ನಾಟಕ ಮಾಡ್ತೇನೆ, ಎಲ್ಲಾದ್ರೂ ಒಂದು 2-3-4 ಜಿಲ್ಲೆಯಲ್ಲಿ ಮಾಡಿಯೇ ಮಾಡ್ತೇನೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಹತ್ರ ಹೇಳಿದ್ದೇನೆ. ಸ್ವತಃಸಿದ್ಧ ಮಾಡ್ತೇನೆ ಅಂತ ಹೇಳಿ ಇನ್ನು ಬರುವ ತಿಂಗಳು ನಾನು ಜಿಲ್ಲಾ ಪ್ರವಾಸ ಮಾಡ್ಲಿಕ್ಕಿದ್ದೇನೆ. ಇಡೀ ಕ್ಷೇತ್ರ ಸಂಚರಿಸಿ ಯಾರು ಯಾವ ರೀತಿಯಲ್ಲಿ ಅವರ ಕಷ್ಟ ಸುಖಗಳು ಎಲ್ಲರನ್ನು ಕೂಡ ನೋಡಿಕೊಂಡು ಸಮೀಕ್ಷೆಯನ್ನ ಮಾಡಿಕೊಂಡು ಅದಕ್ಕೆ ಬೇಕಾದಂತ ಎಲ್ಲ ಸೌಕರ್ಯವನ್ನ ನಮ್ಮ ಸರ್ಕಾರದಿಂದ, ಯಾಕೆಂತಂದ್ರೆ ಮಾನ್ಯ ಯಡಿಯೂರಪ್ಪನವರು ಕಾಮಧೇನು ಕೇಳಿದ್ದನ್ನು ಕೊಡುವವರು ಅಂತ ನಾವೆಲ್ಲರೂ ಕೂಡ ಭಾಷಣದಲ್ಲಿ ಹೇಳ್ತೀವಿ. ಆ ಕೇವಲ ಭಾಷಣದಲ್ಲಿ ಕೊಟ್ಟ ಮಾತಿಗೆ ತಪ್ಪದ ಇವತ್ತು ರಾಜಕಾರಣ ಇದ್ರೆ ಶ್ರೇಷ್ಠ ವ್ಯಕ್ತಿ ಇದ್ರೆ ಮಾನ್ಯ BS ಯಡಿಯೂರಪ್ಪನವರು. ಯಾವ ರೀತಿ ಅವರು ಸರ್ಕಾರ ರಚಿಸಿದ್ರು, ಆ MLAಗಳನ್ನ ಕರೆತಂದ್ರು, ಆ MLAಗಳನ್ನ ಚುನಾವಣೆಯಿಂದ ಗೆಲ್ಲಿಸಿದ್ರು, ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟರು. ಹೇಳಿದ ಹಾಗೆ ನಡೆಯುವಂತಹ ವ್ಯಕ್ತಿ ಇದ್ರು ಇವತ್ತು ಮಾನ್ಯ BS ಯಡಿಯೂರಪ್ಪನವರು. ಖಂಡಿತವಾಗಿ ನಾನು ಹೇಳ್ತೇನೆ, ಬರತಕ್ಕಂಥ ಬಜೆಟ್ ಅಲ್ಲಿ ನಮ್ಮ ಅಲೆಮಾರಿ ಮತ್ತು ಅರಳೆ ಮೇಲೆ ಅಭಿವೃದ್ಧಿ ನಮ್ಗೆ ಹೆಚ್ಚಿನ ಅನುದಾನ ಕೊಡಬೇಕು ಅಂತ ಕೂಡ ಕೇಳಿದ್ದೇನೆ. ಆಗ್ಬೋದು ಅಂತ ಹೇಳಿದ್ದೇನೆ. ಹಿಂದುತ್ವದ ಖಾತೆ ಅವರ ಕೈಯಲ್ಲಿರುತ್ತೆ. ಈಗ ಮೊನ್ನೆ MTP ನಾಗರಾಜರ ಕೈಗೆ ಅದು ಹೋಗಿದೆ. ಅವರನ್ನು ಕೂಡ ನಾನು ಭೇಟಿಯಾಗುವ ಕೆಲಸವನ್ನು ಮಾಡ್ತೇನೆ. ವಸತಿ ಸಚಿವರನ್ನು ಕೂಡ ಭೇಟಿ ಆಗ್ತೇನೆ. ಒಟ್ಟಿನಲ್ಲಿ ಈ ಅಲೆಮಾರಿ ಮತ್ತು ಅರೆಮಾರಿ ಅಭಿವೃದ್ಧಿ ನಿಗಮದ ಏನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ನನ್ನ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡಿ ಈ ಸಮಾಜದ ಉನ್ನತಿಗೆ ಕೆಲಸವನ್ನು ಮಾಡ್ತೇನೆ ಅಂತ ಪುಣ್ಯ ಜಾಗದಲ್ಲಿ ಹೇಳುತ್ತಾ ನಿಮ್ಮೆಲ್ಲರ ಆಶೀರ್ವಾದ ಸಹಾಯ ಸಹಕಾರ ನನ್ನ ಮೇಲೆ ಇರಲಿ ಅಂತ ಹೇಳುತ್ತಾ ಅಭಿನಂದನೆ ಮಾಡಿದಂತಹ ಕೇಶವ ಶಿಶು ಮಂದಿರದ ಅಧ್ಯಕ್ಷರಿಗೆ, ಸರ್ವ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಅಭಿನಂದನೆ ನೆರವೇರಿಸಿಕೊಟ್ಟಂತಹ ನಮ್ಮ ಮಾನ್ಯ ಕುಲಪತಿಯವರಿಗೆ ಕೂಡ ಅಷ್ಟೇ ನಮಸ್ಕಾರ ಮಾಡುತ್ತಾ ಎಲ್ಲ ಹಿರಿಯರ ಆಶೀರ್ವಾದವನ್ನು ಬೇಡುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಒಂದೆರಡು ಮಾತು ಜನಕ್ಕೂ ಏತ್ ಸಮತೆ ಸಂಖ್ಯೆ ಶಿಶು ಮಂದಿರ ಬಲ್ಲ ಕಾಲಿ ಜೋಗುಲ್ನ ಅಂಗನವಾಡಿ ಇದು ಮುಗಿಸೋದು ಹಲವಾರು ಕಾರ್ಯಕ್ರಮಗಳು ನಿರೂಪಣೆ ಆಗಿದೆ. ಅವು ಆ ಕಷ್ಟವನ್ನು ನೋಡ್ಕೊಂಡ್ರೆ ಈಗ ವ್ಯವಸ್ಥೆ ಮಾಡ್ಲಿಕ್ಕೆ ಗೊತ್ತಿಲ್ಲ. ಆದರೆ ನಮ್ಮ ಕರ್ತವ್ಯ ಹೆಂಚಿನ ಒಳ್ಳೆಯ ಸಂಸ್ಥೆ ಸಾಮಾಜಿಕವಾದ ರಾಷ್ಟ್ರೀಯವಾದ ಬೇತೆ ಬೇತೆ ಕೆಲಸ ಮಾಡ್ಕೊಂಡಾಗ ನಮ್ಮ ತ್ರೀಕರಣ ಸೇರ್ಕೊಳ್ಳಿ ತನ ಮನ ಧನ ಕೆಲಸಕ್ಕೆ ಎಲ್ಲ ಕರ್ತವ್ಯ ಆಗುತ್ತೆ. ತಮಿಳು ಹೋಗ್ತೆ ಪ್ರಾಯ ಗೊತ್ತದು ಧನ ಅಲ್ಲ ಗುರಿ ಪೂಜಿ ಆಂಡ ಮನಕ್ಕೂ ತಡಿದ್ರೆ ಆಡ ನಾವು ಆದ ಏಟು ನಮ್ಮ ಆಪಿನ ಹಾಕಲ್ಲ ಇಂಚೆ ಕಾರ್ಯಕ್ರಮ ಹಾಕು ಇಂಕ ಬಂದಾಡ ಒಂದು ಆಪಿನ ಬಂದಾಗ ಐದು ಬೆಲೆ ಕೊಡ್ತೇವೆ. ಎಡಪಡ್ತಾರೆ ಯಾನ ಸೌಂಡವ್ರು ಕೂಡ ಆಂಡ ಇನ್ನೂ ಹೆಂಗ ಪಾಕ ಗೊತ್ತಾಯಿ ಪ್ರಾರ್ಥನೆ ಅವನ ಪಾಕಲ್ಲ ಆನ ಸುದರ್ಶನ ಕೊಟ್ಟರೆ ಆನ ವಿಷಯ ಬಂದೆ ಆನ ಓಡೆ ಬಂದ ನಮ್ಮ ಜನಕರು ಓಡೆ ಮತ್ತೆ ದುಡ್ಕೊಂಡ ಎಡಪಡ್ತಾರಿಗೆ ಅದೇ ಬಟ್ಟೆಗೆ ಭಾರಿ ಆತ್ಮೀಯ ಬೇರೆ ಅವರು ಮೇಲಿನ ಸ್ವೀಟ್ ಮಿತ್ತು ಆಪುಡು ಬತ್ತು ಮುತ್ತಿನಾಗ ಅರೆ ದೇವರಿಗೆ ಸುಸೂತ್ರವಾದ ಆವಡು ಇದು ನಮ್ಮ
ನಮ್ಗೆ ಕೆಲಸ ಮಾಡ ನಮ್ಮ ಆಕಳ ಮಕ್ಕಳಿಗೆ ಒಂದು ಇಪ್ಪೋಡು ಅಂಚನೆ ಯಾನು ಇಚ್ಚಿಗೆ ಇನ್ಯಾ ತಲಪಾಡು ಯಾನು ರಾಜಕೀಯಗಳು ಗಿಂಜ ಆದ್ರೆ ಸಾಧಾರಣ 52 ದಿವಸ ಶುರು ಮಾಡ್ತಾನೆ ಗಿಂಜ ದೀರ್ಘ ಟೈಮ್ ಆಗ್ತದೆ ಆಗ ಕಿನ್ಯಾ ಪಂಪಿನ ಈ ತಲಪಾಡಿ ಪಂಪಿನ ಗೇಟು ಇಡೀ ನಮ್ಮ ಕ್ಷೇತ್ರಗಳು ಐದು ತಲಪಾಡಿ ಒಂಜಿ ಕಿನ್ನೆಲ್ಲ ತಲಪಾಡಿ ವರ್ಷ ಕಿನ್ನೆಲ್ಲ ತಲಪಾಡಿ ಈ ಸಂದು ಗಡಿ ಗಡಿ ಬಂದಿದೆ 3 ಶಿಶು ಮಂದಿರ ಉಂಟು 15 ಭಜನಾ ಮಂದಿರ ಉಂಟು ಆಟ ಉಂಟು ఒక ಯಕ್ಷಗಾನ ಉಂಟು ಮಾತ ಚಟುವಟಿಕೆಗಳಿತ್ತು ನಮಗೆ ಸಾಂಸ್ಕೃತಿಕವಾದ ಧಾರ್ಮಿಕವಾದ ಮಾತ ಇತ್ತಿನೊಂದು ಸುಸಜ್ಜಿತ ಒಂದು ಸಮಾಜ ನಿರ್ಮಾಣ ಮಾಡ್ಕೊಂಡು ಅಂಚ ಅದು ನಮ್ಮ ಯಾರು ಹೆಚ್ಚಿಗೆ ಪಾತ್ರ ಕೊಡ್ತಿ ಹೊಸತ್ತು ಮುದ್ದ ಹೊಸದ ತಂದು ಇತ್ತದ ಜವಣೆ ಯಾನಂತೆ ಜವಣೆ ಪುಣಗುತ್ತೆ ಅప్పుడు ಮತ್ತೆ ಜೋಗ್ಲಾಡ್ಲಿರುತ್ತೆ ಇತ್ತೆ ಯಾನಂತೆ ದುಂಕೋತೆ ಅದ ಅಕ್ಕನಿಗೆ ಇಂಚಿನ ಸಂಕಲ್ಪ ಮಾಡ್ತೀರ ಆ ದುರ್ಗಾ ಪರಮೇಶ್ವರಿ ಅప్పుడు ಇಂಚಿನ ಕೆಲಸ ಮಾಡ್ಕೊಳ್ಳೋ ಸಂಕಲ್ಪವು ಈಡೇರಲಕ್ಕ ఒక ಮುದ್ದ ದೇವರು ಊರಿನ ಅನುಗ್ರಹ ನಮ್ಮ ಮಾತೇ ಇಲ್ಲ ನಮ್ಮ ಕಾನ್ಸೆಪ್ಟ್ ನಿಮಗೆ ಸಹಕಾರ ಕೊಟ್ಟ ಒಂದು ಮುಂಚಿನ ಕಾರ್ಯಕ್ರಮ ನೆಲಕೊಡು ಒಂದು ಅಕೇರಿ ಒಂದು ಪಾತ್ರ ಇಬ್ಬರು ಪಾತ್ರ ಬರುತ್ತೆ ನಮ್ಮ ಮಿತ್ರ ರಾಜಕೀಯ ನಮ್ಮ ಸಾಮಾಜಿಕ ಧಾರ್ಮಿಕ ಈ 3 ವಿಷಯಗಳು ನಮ್ಮ ಪನಿ ಮನಸ್ಸು ಚಿಂತನೆ ಮಾಡ್ಬೋದು ನಮ್ಮ 1,000 ವರ್ಷೋಟು ಇಂಚಿದ್ವಿ ನಮಗೆ ದಾರಿ ನಮ್ಮ ದೇಶ ನಮ್ಮ ಧರ್ಮ ಪತನಾಡು ನಮ್ಮ ಟೆನ್ಷನ್ ಉಂಟು ಆ ಬಗ್ಗೆ ನಮ್ಮ ಚಿಂತನೆ ಹಾಗೆ ఒక నమ్మకంలో ఓళ్ళ వేదిక పెట్టుకోవాలి ఓళ్ళ మాటలు పెట్టుకోవాలి ఆయన 4 గంటలు ఒక సీతలు పెడతారు ಏನೆಲ್ಲ ಇಂಡಿಯಾನ ವಿರುದ್ಧ ಇತ್ತು ದುಶ್ಮನ್ಲ ఆయన దోసి ಮತ್ತು గిందెరెడ్డి దోసి ಮತ್ತು ఆయన ఆపోజిట్ కార్యర ఆపోజిట్ దోసి ಮತ್ತು అంటే ನಮ್ಮ ಆ ಮತ್ತು ಇಡೀ ವ್ಯವಸ್ಥೆ ನಮ್ಮ ಕರ್ಮ ಅಂತಂದ್ರೆ ಪ್ರಜಾಪ್ರಭುತ್ವಗಳು ಏನೆಲ್ಲ ಉಳಿಯನ್ನ ಮಾತೆಲ್ಲ ಸಾಕಾರ ಒಂದು ಮತ್ತೆ ನಾಡಕ್ಕೆ ಮಾರ್ಗದರ್ಶನ ಕಾರಣ ಮಾಡ್ಕೊಳ್ಳಿ ಪಾಲನೆ ಮಾಡ್ಕೊಂಡು ನಮ್ಮನೆ అంటే అది ఆ ಬಗ್ಗೆ ನಾವು ಮಾತನ್ನು ಮತ್ತು ಕಾರಣ ಅದು ನಮ್ಮ ಮಾತಾಡುವ ನಮ್ಮ ಪ್ರಪಂಚಕ್ಕೆ ಶ್ರೇಷ್ಠ ಧರ್ಮ ಭಾರತೀಯ ಸಂಸ್ಕೃತಿ ಭಾರತೀಯ ಇಂಚಿನ ಕಲೆ ಸಾಹಿತ್ಯ ಮಾತೆಲ್ಲ ಎಲ್ಲ ಪಿರಾತ್ ನಮ್ಮ ಆಂಡ ಐ ಪೂರ್ಣ ಮಾತೆಲ್ಲ ಮನ್ಪನಾಡಿ ಅಂತ ಕೇಳಬಹುದು ಐದು ಮಾತೆಲ್ಲ ನಾವು ಆ ಬಗ್ಗೆ ಏಕಮುಖ ಮಾತೆಲ್ಲ ಆ ಬಗ್ಗೆ ಚಿಂತನೆ ಮಾಡ್ತಿಲ್ಲ ಅವು ಆಯ್ನಾತು ಬೇಗ ಇದ್ದೆ ಆ ಬಗ್ಗೆ 70 ಫೋನ್ದು ನಾನು 20 ವರ್ಷ 70 ವರ್ಷ ಹಿಂಗಿತೆ ಎಂಕ ಎನ್ನ ಜೀವ ಮಾಡಿ ಇದು ತೂಗಿನ ಆಸೆ ಇತ್ತು ಆತ ಸಾಧಾರಣ ವರ್ಷ ನಲ್ಲ ಇಂದ ಆವು ಎನ್ನ ಜೀವ ಮಾಡಿ ಆವು ಸಂಕಲ್ಪಗೊಂಡಿದ್ದಕ್ಕೆ ಆವು ಇದರ ಮಾತೆಲ್ಲ ನಾವು ಮಾತಾಡಿ ಆ ಬಗ್ಗೆ ಚಿಂತನೆ ಮಾಡ್ಬೇಕು ಕಾರ್ಯಪ್ರವೃತ್ತರಾಕ ಅವನು ಏನೊಂದು ಇನ್ನು ಪ್ರತ್ಯೇಕ ನಿಮಗೆ ಮಾತ್ರ ಇಲ್ಲ ಕೇಶವ ಶಿಶು ಮಂದಿರ ಕಿನ್ಯ ಸಾಧಕರಿಗೆ ಸನ್ಮಾನ ನಿಮಿತ್ತ ಕಾರ್ಯಕ್ರಮ ಬಹುಶಃ ಕೇಶವ ಶಿಶು ಮಂದಿರ ಕಿನ್ಯ ಒಂದು ಎಲ್ಲೇ ಬೊಕ್ಕ ಸದಾ ಸುದ್ದಿ ಕೇಳೊಂದು ತೀರಲಿತ್ತಿನ ಚಿತ್ತನ ಒಂಜಿ ಜೋಕ್ರೇನು ಸಂಸ್ಕಾರವಾದ ಸಮಾಜ ಕಲ್ಪನಾ ಚಿತ್ರಣ ಸಂಸ್ಥೆಯನ್ನು ತಿಳಿದ್ದೇನೆ ಈ ಚಿತ್ರಣ ಈ ಇನಿತ ಅಭಿನಂದನಾ ಸಭೆಗೆ ವೇದಿಕೆ ಅಧ್ಯಕ್ಷರಾದಿತ್ತಿನ ಸರ್ವೋಚ್ಚ ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಯಾದ ಎಡಪಡಿತಾರೆ ಅದೇ ರೀತಿ ವೇದಿಕೆ ಮಾತ ಗಣ್ಯರ ಎದುರಿತಿನ ಅಪ್ಪೆಲ್ಲೆ ಅದೇ ರೀತಿ ಬಂಧು ಬಳಗ ಒಳ್ಳೆ ಮಾತ ನೇನೆ ತಂದು ವಿಶೇಷವಾದ ನಮ್ಮ ಆರಾಧ್ಯ ದೈವ ನೆನೆ ತಂದು ಗುರು ಹಿರಿಯರನ್ನು ವಂದನೆ ತಂದು
ಈತ ಈ ಅಭಿನಂದನಾ ಕಾರ್ಯಕ್ರಮವನ್ನು ಜೀವನದ ಬಹುಶಃ ಸಾಧನೆ ಮಂತ್ರಿಯನ್ನು ಗುರುತಿಸುವ ನಮ್ಮ ಚೇತನ ಕೆಲಸ ಪ್ರತಿಯೊಂದು ಸಂಘ ಸಂಸ್ಥೆ ನಾನು ಮಕ್ಕಳಿಗೆ ಒಕ್ಕಲುವಂತೆ ಉತ್ತೇಜನ ಕೊಟ್ಟು ಮಕ್ಕಳು ಸಮಾಜಗಳು ಗುರುತಿಸುವರೆಂದು ಅಭಿಮತ ಬಹುಶಃ ಪಂಡಿತ ಗಣಿಯನ್ನ 14ನೇ ವರ್ಷೋಡೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕ ಬಹುಶಃ ಗೊತ್ತುಪೆರೆಯರು 4-5 ಗ್ರಾಮಗಳು RSS ಪಂಡಿತ ಸಂಘ ಪಂಡಿತ ಆ ಸಂಘದ ಕರ್ತವ್ಯ ಇಂಜಿನ ಪಂಡಿತ ಬಹುಶಃ ವಿಶೇಷವಾದ ಬಜೀರು ಕೊನಾಜೆ ಪಾವೂರು ಹರೇಕಳ ಬೋಳಿಯಾರ ಚೇಳು ಈ ಗ್ರಾಮಗಳು ಸಂಘದ ಕಾರ್ಯಕರ್ತರು ಬೆಂದು 5 ಪ್ರತಿಯೊಬ್ಬರ ಪರಿಚಯ ಮತ್ತೆ 5 ಯಾರು ವಿಶೇಷವಾದ ಮಲ್ಲ ಕೆಲಸ ಬಾರಮತಿ ಪಾಪದಗಳನ್ನು ಗೊತ್ತಿದ್ದು ಸರ್ಕಾರದ ತಿಕ್ಕುನಂಚಿತ್ತಿನ ಸವಲತ್ತು ಇಂಚಿನಂತ ಇನ್ನು ಪ್ರತಿ ವರಿಗೆ ಬಜೀರುಗಳನ್ನು 90% ಜನಗಳು ಅವು ತಿಕ್ಕಳಕ್ಕೆ ಬಂದದ್ದು ಇತ್ತ ಬಂಡೆ ಹಿರಿಯರು ಸರ್ಕಾರದ ತಿಕ್ಕುನ ಸವಲತ್ತು ಇಂಚಿನ ಜನಗಳು ಇದ್ದ ಗೊತ್ತಿದ್ದೀವಿ ಐತ ಬಗ್ಗೆ ನಮ್ಮ ಚಾಚು ಉದಾಹರಣೆ ಇತ್ತೆ ಮೋದಿಜಿನ ಹಲವಾರು ಕೃಷಿಕರಿಗೆ ದಿಕ್ಕುನ ಸವಲತ್ತುಗಳು ನಮ್ಮ ವಂಚಿತರಾಗಿಲ್ಲ ದಯಮಂತದ ఇక్కడ పండ్ల ఎన్నల ಒಂದು ಅಭಿಮತ ಇದ್ದೀರ ಪಂಡ ಕೇಂದ್ರ ಸರ್ಕಾರದ ಆ ಮೋದಿ ಕೊಟ್ಟು ಏತೋ ಸವಲತ್ತುಗಳು ನಮ್ಗೆ ತಿಕ್ಕಂದೆ ಬಂದುಂಡು ರಾಜ್ಯ ಸರ್ಕಾರದ ಸವಲತ್ತುಗಳು ತಿಕ್ಕಂದೆ ಬಂದುಂಡು ಒಂದೇನು ಮಾತ ಜನಕ್ಕನ್ನ ಕೈಕ್ ತಿಕ್ಕಲಕ್ಕ ನಮ್ಮ ಮಾತೆರ್ಲಬೇಕ ನಮ್ಮ ಮಾತೆರ್ಲ ಆ ಒಂದು ಯೋಜನೆ ಫಲಪ್ರದವಾದ ಒಂದು ಅನುಷ್ಠಾನಕ್ಕೂ ನಮ್ಮ ಸಹಕಾರ ಪಂಡೊಂದು ಎಂಗ್ಲಿನ್ ದೂರದ ಲೆಕ್ಕದ ಮೂಲ ಅಭಿನಂದನೆ ಮಂತನ ಸಮಸ್ತ ಈ ಕೇಶವ ಶಿಕ್ಷಣ ಮಂದಿರದ ಬಂಧುಗಳಿಗೆ ಯಾನ್ ಅಪಾರಿ ಸಲ್ಲಿಸೌಂದು ಎನ್ನ ಈ ರೊಟ್ಟೆ ಪಾತ್ರಗಳು ಅಧ್ಯಕ್ಷೀಯ ಭಾಷಣ. ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿ ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಎಲ್ಲರಿಗೂ ಶಕ್ತಿಯಾಗಿರುವಂತ ಶ್ರೀ ಚಂದ್ರ ಸಾಡ್ಯಂತ ಅವರೇ, ಈಗಾಗಲೇ ಅಭಿನಂದನೆಯನ್ನು ಸ್ವೀಕರಿಸಿ ಹೃದಯಾಂತರಾಳದಿಂದ ಪ್ರತಿಸ್ಪಂದನೆಯ ಮಾತುಗಳನ್ನು ಆಡಿದ ಶ್ರೀ ಸಂತೋಷ್ ಕುಮಾರ್ ಗೋಳಿಯಾರ್ ಅವರೇ, ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಡ್ಡ ಅವರೇ, ಶ್ರೀ ಕೆ ಸೀತಾರಾಮ ಬಂಗೇರ್ ಅವರೇ, ಶ್ರೀ ಶೇಷಪ್ಪ ಪೂಜಾರಿ ಅವರೇ, ಮತ್ತೆ ಎಲ್ಲ ವೇದಿಕೆಯಲ್ಲಿರುವ ಗಣ್ಯಮಾನ್ಯರೇ, ಮತ್ತೆ ಇಲ್ಲೆಲ್ಲ ಬಂದ ಅಭಿಮಾನಿ ಬಂಧುಗಳೇ, ಇದೊಂದು ಬಹಳ ಅರ್ಥಪೂರ್ಣ ಕಾರ್ಯಕ್ರಮ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಸಮಾಜದಲ್ಲಿ ಒಬ್ಬರು ಸಾಧಕಿ ಆಗ್ಬೇಕಾದ್ರೆ 3 ಅಂಶಗಳು ಬಹಳ ಅಗತ್ಯ. ಇನ್ನು ಯಾರಾದ್ರೂ ಸಾಧಕರಾಗಬೇಕಾದ್ರೆ ಈ ಅಂಶಗಳನ್ನು ಗಮನಿಸುವುದು ಬಹಳ ಅಗತ್ಯ. ಒಂದು, ಸಾಮರ್ಥ್ಯ. ಹೆಚ್ಚಿನವರಿಗೆ ನಮಗೆ ಸಾಮರ್ಥ್ಯ ಇದೆ, ಸಾಮರ್ಥ್ಯ ಇಲ್ಲ ಅಂದ್ರೆ ಸಾಮರ್ಥ್ಯ ವೃದ್ಧಿ ಮಾಡ್ಕೊಳ್ಬೇಕು. 2ನೇ ಅಂಶ ಏನಂದ್ರೆ ಇಚ್ಛಾಶಕ್ತಿ. ಯಾರೊಬ್ಬರು ದೂಡಿ ಹೋಗೋದು ಬಾವಿಗೆ ಬೀಳು ಅಂತ ಹೇಳಿದ್ರೆ ಬೀಳುವಂತದ್ದು ನಮ್ಮ ಜಾಯಮಾನ ಆಗಬಾರದು. ನಮ್ಮಲ್ಲಿ ಇಚ್ಛಾಶಕ್ತಿ ಇರಬೇಕು. ಯಾವ್ದೋ ಮಾಡ್ತಾ ಇದ್ದೇನೆ, ಇದು ಒಳ್ಳೆದಕ್ಕೆ ಮಾಡ್ತಾ ಇದ್ದೇನೆ, ನನಗೆ ಸಾಮರ್ಥ್ಯ ಇದೆ, ನನಗೆ ಮನಸ್ಸಿದೆ, ಇಚ್ಛಾಶಕ್ತಿ ಇದೆ ಅಂತ. 3ನೇದೇನಂದ್ರೆ ಅವಕಾಶಗಳು. ಸಾಮರ್ಥ್ಯ, ಇಚ್ಛಾಶಕ್ತಿ, ಅವಕಾಶಗಳ ಸಂಗಮ ಆದಾಗ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಆಸ್ತಿ ಆಗ್ತಾನೆ. ಇಲ್ಲಿ ನಾವು ನೋಡಿಕೊಂಡಾಗ ಇಲ್ಲಿ ಅಭಿನಂದನೆಯನ್ನು ಸ್ವೀಕರಿಸಿದ 4 ಜನ ಮತ್ತೆ ಅನುಪಸ್ಥಿತಿಯಲ್ಲಿ ಶ್ರೀ ಕೆ ಟಿ ಸುವರ್ಣ ಅವರನ್ನು ಕೂಡ ನಾನು ಅಭಿನಂದಿಸ್ತೇನೆ. ಇವರು 5 ಜನ ಕೂಡ ಸಮಾಜದ ಆಸ್ತಿ ಆಗ್ತಾ ಇದ್ದಾರೆ. ಯಾಕಂದ್ರೆ ಸಂತೋಷ್ ಕುಮಾರ್ ರೈ ಅವರು ನನ್ನ ಆತ್ಮೀಯ ಸ್ನೇಹಿತರು, ಹಾಗೆ ನನ್ನ ಹಿತೈಷಿ ಕೂಡ. ನಾನು ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಆಗಬೇಕು ಅಂತ ಹೇಳುವಂತಹ ಒಂದು ಕನಸನ್ನು ಅವರು ಕೂಡ ಕಂಡಿದ್ರು, ನನಗೆ ಹೇಳ್ತಾ ಇದ್ರು. ಅವರದೇ ಒಂದು ರೀತಿಯ ಸಹಕಾರ ನೀಡಿದ್ದಾರೆ. ಸೊ ಅದಿದೆ ನನಗೆ. ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು ಕೂಡ ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಹಿತೈಷಿಗಳು ಕೂಡ. ಮೊನ್ನೆ ನನ್ನ ಚೇಂಬರ್ಗೆ ಬಂದಿದ್ರು ಅವರು ಕಾಣ್ಲಿಕ್ಕೆ. ಅಲ್ಲಿ ನನ್ನ ಒಂದು ಹಂತದಲ್ಲಿ ನಾನು ಅವರಿಗೆ ಸನ್ಮಾನ ಮಾಡಿದೆ, ಒಂದು ಶಾಲೆ ಓದಿಸಿ. ಯಾಕಂದ್ರೆ ನನಗೆ ಕೂಡ ಅಷ್ಟೇ ಅಭಿಮಾನ ಉಕ್ಕಿ ಹರಿತಾ ಇತ್ತು. ಯಾಕಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಕೂಡ ಒಂದು ಅನಿಲ ಸೇವೆ ಮಾಡಿದ್ದಾರೆ, ಇನ್ನೂ ಮಾತ್ರ ಬರ್ತಾ ಇದ್ದಾರೆ. ಇವರಿಬ್ಬರು ಹೇಳಿದ ಮಾತು ಏನಂತಂದ್ರೆ, ನಾವು ಒಳ್ಳೆಯದನ್ನು ಸಮಾಜಕ್ಕೆ ಕೊಟ್ರೆ ಇವತ್ತಲ್ಲ ನಾಳೆ ನಮಗೆ ಒಳ್ಳೇದು ಬರುತ್ತೆ. ನಾವು ಕೆಟ್ಟದ್ದು ಮಾಡಿದ್ರೆ ನಮಗೆಲ್ಲ ನಮ್ಮ ಮಕ್ಕಳಿಗೆ ಯಾರು ಕೆಟ್ಟದಾಗುತ್ತೆ ಅಂತ ನಾನು ನಂಬಿಕೊಂಡು ಬಂದವ.
ಹೇಗೆ ರವೀಂದ್ರ ಉಳಿದಟ್ಟು ಅವ್ರು ಹೇಳಿದ್ರು, ಆ ಡೇರೆಯ ಕಥೆ ಹೇಳಿದ್ರು, ಅಜ್ಜಿ ಆಶೀರ್ವಾದ ಹೇಳಿದ್ರು, ನಾನಿವತ್ತು ಕುಲಪತಿ ಆಗಿದ್ರೆ ಬೇರೆ ಯಾವ ಕಾರಣಕ್ಕಲ್ಲ, ನಾನು ಎಷ್ಟೋ ವಿದ್ಯಾರ್ಥಿಗಳ ಫೀಸನ್ನು ಕಟ್ಟಿದೆ, ಎಷ್ಟೋ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಕೊಟ್ಟಿದ್ದೇನೆ, ಎಷ್ಟೋ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದೇನೆ. ಇದು ಭಾಷಣದ ಹೇಳಿಕೊಳ್ಳಿಕ್ಕೆ ಅಲ್ಲ, ಇನ್ನು ಮುಂದೆ ಹೇಳುವಂತ ಅವಕಾಶವಿಲ್ಲ, ಬೇರೆ ಮಾಡ್ಬೇಕಾಗುತ್ತೆ ನಾನು. ಆದ್ರೆ ಇದರಿಂದಾಗಿ ನನಗೆ ಬಂದಿದೆ ಜನರ ಸೇವೆ, ಜನಾರ್ದನ ಸೇವೆ ನಂಬಿಕೊಂಡು ಬಂದವರು ಇಬ್ಬರು ಕೂಡ, ಸಂತೋಷನವಷ್ಟೇ ರವಿಯಣ್ಣನಷ್ಟೇ, ಇಬ್ಬರು ಅದನ್ನು ಮಾಡ್ಕೊಂಡು ಬಂದವರು. ನಾನೇ ಸಿಗಬೇಕು ಅಂತಿಲ್ಲ, ಯಾಕಂದ್ರೆ ಸಂತೋಷ್ ಕುಮಾರ್ ಬಳಿಯವರ ನಾನೇ ಹೇಳ್ತಾ ಇದ್ದೆ, ಇದೇನು ಹೀಗಿದ್ರೆ ನಮ್ಮ ಸರ್ಕಾರ ಬಂದಿದೆ, ನಮ್ಮವರೇ ಇದ್ದಾರೆ, ನಾವು ಹೋಗ್ಬೇಕಲ್ಲ ಮುಂದೆ ಅಂತ. ಕಾರ್ಯಕರ್ತರಿಗೆ ಸಿಗಲಿಲ್ಲದ ಅವಕಾಶ ಯಾವಾಗ ಅಂತ ಹೇಳುವಂಥದ್ದು, ನಾನು ಕುಲಪತಿ ಅಂತ ಹೇಳೋದನ್ನು ಮರೆತು ಒಬ್ಬ ಸಾಮಾನ್ಯನಾಗಿ ನಾನು ನನ್ನ ಮನಸ್ಸಲ್ಲಿ ಆ ರೀತಿ ಕಾಣ್ತಾ ಇತ್ತು. ಅದು ಕೇಳ್ತಿದ್ರು, ಇಲ್ಲ ಎಲ್ಲಕ್ಕೂ ಸಮಯ ಬರಬೇಕು, ಸಂದರ್ಭ ಬರಬೇಕು, ಅದು ಬಂದೇ ಬರುತ್ತೆ, ಆತ್ಮವಿಶ್ವಾಸ ಇತ್ತು. ಅಂಥದ್ದವರಿಗೆ ಸಿಕ್ಕಿದೆ, ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ. ಯಾಕಂದ್ರೆ ಜನರ ಆಶೋತ್ತರಗಳನ್ನು ಈಡೇರಿಸುವಂತಹ ಶಕ್ತಿ ಸಾಮರ್ಥ್ಯ ಅವರಿಗಿದೆ, ಇಚ್ಛಾಶಕ್ತಿ ಇದೆ, ಅವಕಾಶಗಳ ಮನೆ ಅಂಗಳಕ್ಕೆ ಬಂದಿದೆ. ಆದ ಕಾರಣ ಅದನ್ನು ಈಡೇರಿಸ್ತಾರೆ. ಶ್ರೀ ಕೆ ಸಿದ್ದರಾಮ ಬಂಗೇರು ಅವರು ಬಹಳ ಹಿರಿಯರು, ನಮ್ಗೆಲ್ಲರಿಗೂ ಮಾರ್ಗದರ್ಶಕರು. ಅವ್ರು ಹೇಳಿದಾಗ ಏನಂತ ಹೇಳಿದ್ರೆ, ಯಾರಿಗೆ ಯಾವ್ದೆಲ್ಲ ಸಿಗಬೇಕೋ ಅದು ಸಕಾಲದಲ್ಲಿ ಸಿಗುವ ಹಾಗೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ಇಲ್ಲಿ ಕೆಲವರು ಆರೋಗ್ಯದಲ್ಲಿ ಇರ್ಲಿಕ್ಕಿಲ್ಲ, ಆರೋಗ್ಯ ಕೆಟ್ಟೋಗಿರ್ಬೋದು, ಅಥವಾ ಅವರಿಗೆ ಅವಕಾಶಗಳು ಕಣ್ಣಿಗೆ ಬಂದರೂ ಕೂಡ ನಮಗೆ ಬಂದದ್ದು ಹೌದಲ್ಲ ಅಂತ ಗೊತ್ತಾಗ್ಲಿಕ್ಕಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಸ್ವಲ್ಪ ತಿಳ್ಕೊಂಡವರು ಅವರಿಗೆ ಸಹಾಯ ಮಾಡಿ, ಸರ್ಕಾರದ ಸವಲತ್ತು ಸಕಾಲದಲ್ಲಿ ಅವರಿಗೆ ಸಿಗುವ ಹಾಗೆ ನಾವು ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಇದನ್ನೇ ಶ್ರೀ ಶೇಷಪ್ಪ ಪೂಜಾರಿ ಅವರು ಕೂಡ ಅವರು ಬಹಳ ಚೆನ್ನಾಗಿ ಅದನ್ನು ಹೇಳಿದ್ರು. ಎಲ್ಲವೂ ಸರಿ, ಆದ್ರೆ ಕೇಂದ್ರ ಸರ್ಕಾರದಾಗ್ಬೋದು, ರಾಜ್ಯ ಸರ್ಕಾರದಾಗ್ಬೋದು, ಎಲ್ಲ ಘೋಷಣೆ ಆಗುತ್ತೆ. ಘೋಷಣೆ ಆದದ್ದು ಜನಸಾಮಾನ್ಯರಿಗೆ, ಸಮಾಜ ಕಟ್ಟ ಕಡೆಯ ವ್ಯಕ್ತಿಯ ಕೈ ಸೇರ್ತಾ ಇಲ್ಲ. ಕಾರಣ ಅನೇಕ ಇರಬಹುದು. ಇಲ್ಲಿ ನಾವು ಸ್ವಲ್ಪ ಅವನಿಗೆ ಊರುಗೋಲಾದ್ರೆ, ಒಂದು ಸ್ವಲ್ಪ ಸಹಾಯ ಮಾಡಿದ್ರೆ ನಾವು ಭಗವಂತನೇ ಮಾಡುವ ಸೇವೆ ಆಗುತ್ತೆ ಅಂತ ಹೇಳುವಂಥದ್ದನ್ನು ಅವರು ಸಂಕ್ಷಿಪ್ತವಾಗಿ, ಸ್ಥೂಲವಾಗಿ ಅವರು ಹೇಳಿದ್ದಾರೆ. ಇವರಿಗೆಲ್ಲ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಅವ್ರು ಹೇಳಿದಾಗೆ ಇವರಿಗೆಲ್ಲ ಗೌರವಿಸಿ ನಮ್ಮ ಗೌರವ ಜಾಸ್ತಿ ಆಗಿದೆ. ಈ ಸ್ಥಳದ ಪುಣ್ಯ ಇನ್ನೂ ಜಾಸ್ತಿ ಆಯಿತು. ಅದೇ ರೀತಿ ಅವರ ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ ಅಂತ ಅವರು ಒಪ್ಪಿಕೊಂಡಿದ್ದಾರೆ. ಖಂಡಿತ ಅವ್ರು ಏನೆಲ್ಲ ಸೇವೆ ಮಾಡ್ತಾ ಇದ್ದಾರೆ ಅದನ್ನು ಇನ್ನೂ ಅತಿ ವೇಗದಲ್ಲಿ ಈ ಸೇವೆಯನ್ನು ಮಾಡ್ತಾರೆ. ಅದಕ್ಕೆ ಎಲ್ಲ ಭಗವಂತನು, ನಾವು ನಂಬಿಕೊಂಡು ಬಂದಂತಹ ದೇವರು ಅವರಿಗೆ ಶಕ್ತಿ ಸಾಮರ್ಥ್ಯ ಮತ್ತೆ ಹುಡುಕು ಹುಮ್ಮನಸ್ಸು ನೀಡಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಇಂದಿನ ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಮಂಗಳೂರು ವಿಶ್ವವಿದ್ಯಾಲಯದ ಮಾನ್ಯ ಉಪಕುಲಪತಿಯಾದ ಡಾಕ್ಟರ್ ಎಡಪಡಿ ತಾಯಿಯವರಿಗೆ ನಮ್ಮ ಕೇಶವ ಶಿಶು ಮಂದಿರ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದರಂತೆ ಇಂದು ಅಭಿನಂದನೆಯನ್ನು ಸ್ವೀಕರಿಸಿದಂತಹ ಸಂತೋಷ್ ಕುಮಾರ್ ರೈ ಬೋಳಿಯವರು ಅಧ್ಯಕ್ಷರು, ಮೈಸೂರು ಎಲೆಕ್ಟ್ರಿಕಲ್ ಲಿಮಿಟೆಡ್, ಬೆಂಗಳೂರು, ಕರ್ನಾಟಕ ಸರ್ಕಾರ. ಅದರಂತೆ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅಲೆಮಾರಿ ಅಭಿವೃದ್ಧಿ ನಿಗಮ. ಅದರಂತೆ KT ಸುವರ್ಣ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದರಂತೆ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಶ್ರೀ ಕೆ ಸೀತಾರಾಮ ಬಂಗೇರ ಕೊಲ್ಯ, ಶ್ರೀ ಶೇಷಪ್ಪ ಪೂಜಾರಿ ಇವರಿಗೂ ಕೇಶವ ಶಿಶು ಮಂದಿರ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ.